ಯಶಸ್ಸು ನಮ್ಮೆಲ್ಲರ ಜೀವನದಲ್ಲಿ ಇರಲೇಬೇಕೆಂಬ ಸ್ವಾಮಿ ವಿವೇಕಾನಂದರ ನುಡಿಕಿರಣವನ್ನ ನುಡಿಯುತ್ತಾ ನಿಮಗೆಲ್ಲರಿಗೂ ಕಥಾಬಿಂದು ಪ್ರಕಾಶನದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಆದರವಾದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳ ಆಗಮನವಾಗಿದೆ. ಇವರೆಲ್ಲರನ್ನ ಕಥಾಬಿಂದು ಪ್ರಕಾಶನದ ಪ್ರದೀಪ್ ಕುಮಾರ್ ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಅತಿಥಿ ದೇವರುಗಳು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗಿನ ಒಂದು ಮಾಧ್ಯಮ ಆ ಪ್ರಾರ್ಥನೆಯು ಏಕಾಗ್ರತೆಯಿಂದ ಕೂಡಿರಬೇಕು, ಭಕ್ತಿಯಿಂದ ಕೂಡಿರಬೇಕು. ಏಕಾಗ್ರತೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಆಲಿಸೋಣ. ಶ್ರೀಮತಿ ಕವಿತಾ ಕಿಣಿ ಇವರ ಧ್ವನಿಯಲ್ಲಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ ಮುನಿದರೆ ರಾಜವನೇ ಬಿಡಬಹುದು, ರಾಯತಾ ಮುನಿದರೆ ರಾಜವನೇ ಬಿಡಬಹುದು. ಕಾಯ ಜಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿಯಲು ಅನ್ನವಿಲ್ಲದೆಲೆ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಅಳಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು, ಮಾನದಲ್ಲಿ ಮನವ ತಗ್ಗಿಸಲುಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ, ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಕಳೆದ ಸರಿ ನೇಪಾಳದಲ್ಲಿ ಕಾರ್ಯಕ್ರಮ ಮುಗಿಸಿ ನಾವು ಬಂದ ನಂತರ ಒಂದು ಕಾರ್ಯಕ್ರಮವನ್ನು ನಾನು ಮಂಗಳೂರಿನಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ತುಂಬ ಒಂದು ಪ್ರಯತ್ನ ಪಟ್ಟೆ. ಆಗ ನಮ್ಮ ಆತ್ಮೀಯರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಒಂದು ಫೋನ್ ಮಾಡಿದೆ. ಸರ್, ಒಂದು ಕಾರ್ಯಕ್ರಮ ನಿಮ್ಮ ಶಾಲೆಗೆ ಮಾಡಬೇಕಂತ. ನನ್ನ ಒಂದು ಫೋನ್ ಕಾಲ್ಗೆ ಅವರು ತುಂಬ ಒಂದು ಆತ್ಮೀಯವಾಗಿ ಬೆಲೆ ಕೊಟ್ಟರು. ನಾನು ಯಾವತ್ತೂ ಆ ಒಂದು ಇದಕ್ಕೆ ನಾನು ಚಿರಋಣಿ. ಅವರ ಒಂದು ಸಹಕಾರಕ್ಕೆ ನಾನು ಏನು ಹೇಳಿ ಯಾವ ರೀತಿ ಅವರಿಗೆ ಧನ್ಯವಾದ ಹೇಳಿದ್ರು ಕೂಡ ಅದು ಕಡಿಮೆ ಅಂತ ಅನಿಸುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ನನ್ನ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಧರ್ಮದರ್ಶಿ ಹರಿಕೃಷ್ಣ ಪುರಿಯವರು ಇದ್ದೇ ಇರ್ತಿದ್ರು.
ಅವರಿಲ್ಲದೆ ನನ್ನ ಕಾರ್ಯಕ್ರಮ ಇಲ್ಲ. ಅವರಿಗೋಸ್ಕರ ಎಷ್ಟೋ ಸಲ ಕಾರ್ಯಕ್ರಮ ನಾನು ಮುಂದಾಕಿದ್ದು ಸಂದರ್ಭಗಳು ಕೂಡ ಉಂಟು. ಆದರೆ ಈ ಸಲ ಏನಾಯಿತು ಅಂದರೆ, ನಾನು ಕಾರ್ಯಕ್ರಮ ಹಾಕಿದ ಮೇಲೆ ಅವರು ಇದು ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಒಂದು ಜಾತ್ರಾ ಮಹೋತ್ಸವ ಇದೆ ಹೇಳಿದರು. ಹಾಗಾಗಿ ಅಲ್ಲಿ ಹೋಗಲೇಬೇಕು, ನನಗೆ ಬರಲಿಕ್ಕಾಗಲ್ಲ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಟ್ಟಿಗೆ ಇದ್ದೇ ಇರ್ತೀನಿ. ನಾನು ಇಲ್ಲ ಅಂದರೂ ಕೂಡ ನಿಮ್ಮೊಟ್ಟಿಗೆ ನಾನು ಇದ್ದೇ ಇರ್ತೀನಿ, ಯಾವಾಗಲೂ ನಿಮ್ಮ ಪ್ರೀತಿ ನಮ್ಮಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿ ಅವರ ಒಂದು ಆಶೀರ್ವಾದ ನನಗೆ ಕೊಟ್ಟಿದ್ದಾರೆ. ಅವರ ಆಶೀರ್ವಾದ ನಮ್ಮ ಜೊತೆ ಇದ್ದಾಗೇ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮೊಟ್ಟಿಗೆ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ನೇಪಾಳಕ್ಕೂ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ನಾನು ಒಂದು ದೂರವಾಣಿ ಕರೆಯಿಂದ ಅವ್ರನ್ನ ಆಹ್ವಾನಿಸಿದೆ. ದೂರದ ಬೆಂಗಳೂರಿಂದ ನನ್ನ ಒಂದು ಈ ಪುಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ಅವರ ಧರ್ಮಪತ್ನಿಯವರಾದ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ಇವರು ವೈದ್ಯರು, ರತ್ನತ್ರಯ ಕ್ರಿಯೇಷನ್ಸ್ ಬೆಂಗಳೂರು. ಆ ಒಂದು ಧಾರಾವಾಹಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45ರಿಂದ 7:45 ತನಕ ಪ್ರತಿ ಭಾನುವಾರ ಪ್ರಸಾರವಾಗುತ್ತೆ. ಆ ಕಾರ್ಯಕ್ರಮದ ನಿರ್ಮಾಪಕರು ಕೂಡ ಹೌದು. ಹಾಗಾಗಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಹಾಗೂ ನಾಗೇಂದ್ರ ಕುಮಾರ್ ದಂಪತಿಗಳಿಬ್ಬರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ಇನ್ನೊಬ್ಬರು ಮಿತ್ರರು ಕೂಡ ಅತಿ ಒಂದು ಟೂರ್ ಪ್ರೋಗ್ರಾಮಿಂದ ನಮಗೆ ತುಂಬ ಒಂದು ಆತ್ಮೀಯತೆ ಆಗಿ ನನ್ನ ಒಂದು ಫ್ರೆಂಡೇ ಆಗಿದ್ದ ರೇಮಂಡ್ ಡಿಕುನ್ನ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಮತ್ತು ನಮ್ಮ ಸೋದರಿಯ ರೀತಿ ಇರುವ ಶಾಂತ ಕುಂಟಿನಿಯವರಿಗೂ ಕೂಡ ನಾನು ಸ್ವಾಗತ. ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆಯಲ್ಲಿರುವ ಶ್ರೀಮತಿ ಕವಿತಾ ಕಿಣಿ ತಬಲವಾದಕರು, ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇನ್ನೊಬ್ಬರು ಮಿತ್ರರು ಹಿತೈಷಿಗಳು, ನನ್ನ ಎಲ್ಲ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ಕೊಡ್ತಿರೋ ಶ್ರೀ BK ಮಾಧವರಾವ್, ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ಚೈತನ್ಯ ಶ್ರೀ ಪ್ರಶಸ್ತಿ ವಿಜೇತರೆಲ್ಲರಿಗೂ ಕೂಡ ಸ್ವಾಗತ. ಕರುನಾಡ ಕಣ್ಮಣಿ ಪ್ರಶಸ್ತಿ ವಿಜೇತರೆಲ್ಲರಿಗೂ ಕೂಡ ಸ್ವಾಗತ. ವಿಶೇಷ ಗೌರವ ಪುರಸ್ಕಾರವನ್ನು ಪಡೆದುಕೊಳ್ಳುತ್ತಿರುವ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಿಂದ ನಾನು ಒಂದು ಯೋಜನೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ನನ್ನ ಕಾದಂಬರಿ ಪುಸ್ತಕವನ್ನು ಪ್ರತಿಯೊಂದು ಕಡೆ ನಾನು ಮಾರಾಟ ಮಾಡ್ತೇನೆ. ಆ ಒಂದು ಮಾರಾಟದಲ್ಲಿ ಬರುವಂಥ ಒಂದು 25% ಭಾಗವನ್ನು ನಾನು ಈ ಕಾರ್ಯಕ್ರಮಕ್ಕೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾನು ತೊಡಗಿಸ್ಕೋಬೇಕು ಅನ್ನೋ ನನ್ನೊಂದು ಆಸೆ ಇದೆ. ಹಾಗಾಗಿ ಒಂದು ಪುಸ್ತಕವನ್ನು ತಾವು ಕೊಂಡುಕೊಳ್ಳೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೇನೆ. ಹಾಗೆ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ದೂರದ ಎಲ್ಲ ಊರಿಂದ ಕೂಡ ಆಗಮಿಸಿದ್ದೀರಾ. ನಿಮಗೆಲ್ಲವನ್ನು ಸ್ವಾಗತವನ್ನು ಕೊಡ್ತಾ ನನ್ನ ಒಂದು ಮಾತು ಮುಗಿಸ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಪ್ರಿಯಾ ಹರೀಶ್. ಇಲ್ಲಿ ತನಕ ಅವರು ಬರೀ ಪ್ರಿಯಾ ಹರೀಶ್ ಆಗಿದ್ದರು. ಈ ಕಾರ್ಯಕ್ರಮದ ಡಾಕ್ಟರ್ ಪ್ರಿಯಾ ಹರೀಶ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಕಾರ್ಯಕ್ರಮವನ್ನು ಸ್ವಾಗತವನ್ನು ಕೊಡ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸಬೇಕು. ತನ್ನಿಂದ ತಾನೇ ದೂರವಾಗುತ್ತೆ. ಉಪನಿಷತ್ತು ಹೇಳುವ ಪ್ರಕಾರ ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನದ ಸುದೀಪ್ತಿಯೆಡೆಗೆ ಸಾಗಬೇಕು. ಅಂದೇ ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗುವ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಬೆಳಗುವಂತೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ನಮ್ಮ ಜೀವನವು ಉತ್ತಮವಾಗಿರುವುದು. ಆದರೆ
ನಮ್ಮಿಂದಾಗಿ ಇತರರು ಸಂತೋಷವಾಗಿದ್ದಲ್ಲಿ ನಮ್ಮ ಜೀವನವು ಅತ್ಯುತ್ತಮವಾಗಿರುವುದು ಎಂಬ ನಿಲುವನ್ನು ಹೊಂದಿ ಎಲ್ಲರ ಮುಖದಲ್ಲಿ ಸಂತೋಷವನ್ನು ಕಾಣಲು ಇಚ್ಛಿಸುವವರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದುಂಟು. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಂಗಣವನ್ನು ಕೊಟ್ಟಂತಹ ದೊಡ್ಡ ದಾನಿ ಕೂಡ ಇವರು. ಇದೀಗ ಇವರಿಂದ ಉದ್ಘಾಟನೆಯ ನುಡಿಗಳು. ನಾನು ನಂಬುವಂಥ ಎಲ್ಲ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನನ್ನ ಎಲ್ಲ ಗುರು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ತಾಯಿಯ ಆಶೀರ್ವಾದವನ್ನು ಬೇಡುತ್ತಾ ಕಥಾಬಿಂದು ಪ್ರಕಾಶನ ಇವರ ಈ ಒಂದು ಬಹಳ ಸುಂದರವಾದಂತಹ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀಡಿದಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ವಿ ಪ್ರದೀಪ್ ಕುಮಾರ್ ಅವರು ಕಳೆದ ಒಂದು ತಿಂಗಳ ಹಿಂದೆ ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕು, ಒಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾವು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಯಾವತ್ತೂ ಕೂಡ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ನಮ್ಮದು ಆಂಗ್ಲ ಮಾಧ್ಯಮ ಆಗಿದ್ರೂ ಕೂಡ ಕನ್ನಡದ ನಮ್ಮ ನಾಡು ನುಡಿ ನೆಲ ಜಲದ ಎಲ್ಲ ವಿಚಾರಗಳು ಬಂದಾಗ ನಾವು ಅದರ ಹೊಂದಿಗೆ ಒಟ್ಟಿಗೆ ಹೋಗಿ ಬೇಕಾದಂತಹ ಸಹಕಾರವನ್ನು ಖಂಡಿತವಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಇದು ರತ್ನ ಎಜುಕೇಷನ್ ಟ್ರಸ್ಟ್ ನಮ್ಮ ತಾಯಿಯ ಹೆಸರಿನಲ್ಲಿ ನಡೆಯುತ್ತಿರುವಂತಹ ವಿದ್ಯಾಸಂಸ್ಥೆ. ಈ ಊರಿನ ಈ ಜನರ ಎಲ್ಲರ ಸಹಕಾರದಿಂದ ಬಹಳ ಉತ್ತಮವಾಗಿ ಸಹಕಾರವನ್ನು ಕೊಟ್ಟಿದ್ದರಿಂದ ವಿದ್ಯಾಸಂಸ್ಥೆ ಈ ರೀತಿ ಬೆಳಲಿಕ್ಕೆ ಸಾಧ್ಯತೆ ಆಗಿದೆ. ಯಾವತ್ತೂ ಕೂಡ ನಾವು ಕನ್ನಡದ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮದ ಒಂದು ವಿಚಾರ ಬಂದಾಗ ನಾನು ಹೇಳುವಂಥದ್ದು ಉಂಟು. ಆಂಗ್ಲ ಭಾಷೆ ನಮ್ಮ ವ್ಯವಹಾರಕ್ಕೆ, ನಮ್ಮ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಆಂಗ್ಲ ಭಾಷೆ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಈ ಭಾಗದಲ್ಲಿ ತೆರೆಯಬೇಕು ಎಂಬ ನಿಟ್ಟಿನಲ್ಲಿ 1998ರಲ್ಲಿ ಈ ವಿದ್ಯಾಸಂಸ್ಥೆಯನ್ನು ನಾನು ಪ್ರಾರಂಭಿಸಿದೆ ನನ್ನ ತಾಯಿಯ ಹೆಸರಿನಲ್ಲಿ. ಆವತ್ತಿನಿಂದ ಇವತ್ತಿನವರೆಗೆ ಬೇರೆ ಬೇರೆ ರೀತಿಯಾದ ಸಮಾಜಮುಖಿಯಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಕನ್ನಡದ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡುವಂಥದ್ದು. ನಾವು ಪ್ರತಿ ವರ್ಷ, ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಬಹಳಷ್ಟು ಬೇರೆ ಬೇರೆ ಕರೆಯ ಅತಿಥಿಗಳು ಬಹಳ ಸುಂದರವಾಗಿ ಒಂದು ವೇದಿಕೆಯಲ್ಲಿ ಕವಿಗೋಷ್ಠಿಯನ್ನು ಕೊಟ್ಟಂತಹ ಬಹಳಷ್ಟು ಕವಿಗಳು ತಾವಿಲ್ಲಿದ್ದೀರಿ. ನಾವು ಕೂಡ ನಮ್ಮ ವಿದ್ಯಾಸಂಸ್ಥೆ, ನಮ್ಮ ಪಿಂಗಾರ ಪತ್ರಿಕೆಯ ಗೌರವಾನ್ವಿತ ಡಿಕುನರವರಿಗೆ ಗೊತ್ತಿದೆ. ನಮ್ಮ ಡಾಕ್ಟರ್ ಪ್ರಿಯಾ ಹರೀಶ್ ಅವರು ಕೂಡ ನಮ್ಮ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವವರು. ಗುಣಾಜೆ ರಾಮಚಂದ್ರ ಭಟ್ರಿದ್ದಾರೆ, ಗೋಪಾಲ್ ಕೃಷ್ಣ ಕಟ್ಟಕ್ಲಾರವರಿದ್ದಾರೆ, ಬಹಳಷ್ಟು ಸಾಹಿತಿಗಳು ನಮ್ಮ ಜೊತೆ ಇರೋದಕ್ಕವರು ಇದ್ದೀವಿ. ಆದ್ರೂ ಕೂಡ ನಾವು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಥಿಕ ಸಮ್ಮೇಳನ ಅಂತೇಳಿ ಈ ನಮ್ಮ ವಿದ್ಯಾಸಂಸ್ಥೆ ಎದುರುಗಡೆ ಇರತಕ್ಕಂಥ ಖಾಸಗಿ ಮೈದಾನದಲ್ಲಿ ಮಾಡುವಂಥದ್ದು. ನಾಡು ನುಡಿ ವೈಭವದ ರತ್ನೋತ್ಸವ ಅಂತ ನಾವು ಒಂದು ದಿವಸದ ಕಾರ್ಯಕ್ರಮವನ್ನು ಮಾಡ್ತೇವೆ. ನಮ್ಮ ದಿವಂಗತ ಏರಿಯಾ ಲಕ್ಷ್ಮೀನಾರಾಯಣ ರಾಘವರ್ ಅವರು ಪ್ರಥಮ ಬಾರಿಗೆ ನಮ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮೊನ್ನೆ 9ನೇ ವರ್ಷದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಭುವನೇಶ್ವರ ಹೆಗಡೆ ಅವರು ವಹಿಸಿಕೊಂಡು ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಡಿಕ್ಕುನರವರು ಕೂಡ ಅದರಲ್ಲಿ ಅಧ್ಯಕ್ಷರಾಗಿದ್ದರು. ನಮ್ಮ ಗುಣಾಜೆ ಭಟ್ರು ಕೂಡ ಕವಿಗೋಷ್ಠಿಯಲ್ಲಿ ಅದರಲ್ಲಿ ಭಾಗವಹಿಸಿದ್ರು. ಒಟ್ಟಿನಲ್ಲಿ ಈ ರೀತಿಯಾದ ಕೆಲಸವನ್ನು ಮಾಡಿದಾಗ ನಾನು ಬಹಳಷ್ಟು ಕವಿಗಳನ್ನು ವೇದಿಕೆಯಲ್ಲಿ ಕಂಡೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಾವು ಗುರುತಿಸಿ ಕರೆಯಲುಬಹುದು. ಆ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಸೇರಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ಪ್ರದೀಪ್ ಕುಮಾರ್ ಅವರು ಬೇರೆ ಬೇರೆ ಕಡೆ ಈ ಒಂದು ಕನ್ನಡದ ಸಾಹಿತ್ಯದ ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನಾವು ಪ್ರತಿ ಸಾರಿ ಅವರ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕೂಡ ನಾನು ಅವರು ಕರೆಯುತ್ತಾರೆ. ಈ ಬಾರಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ನನಗೆ ಬಹಳಷ್ಟು ಖುಷಿ ತಂದಿದೆ. ಬೇಕಾದೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನನ್ನ ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಗೌರವಾನ್ವಿತವಾದ ವಂದನೆಗಳನ್ನು ಕೂಡ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಾತನಾಡದೆ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಪ್ರದೀಪ್ ಕುಮಾರ್ ಅವರ ಈ ಒಂದು ಕಥಾಬಿಂದು, ಈ ಒಂದು
ವೇದಿಕೆಯ ಮೂಲಕ ಇನ್ನಷ್ಟು ಸಾಹಿತ್ಯದ ಕೆಲಸ ಆಗಲಿ, ಅವರಿಗೆ ಶ್ರೀ ದೇವರು ಇನ್ನಷ್ಟು ಎಲ್ಲರನ್ನ ಸೇರಿಸಿಕೊಂಡು ಮಾಡುವಂಥ ಕೆಲಸ ಯಾವತ್ತೂ ಕೂಡ ಉತ್ತಮವಾಗಿ ಮೂಡಿ ಬರ್ತದೆ. ನಮ್ಮ ರತ್ನೋತ್ಸವದ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದಲ್ಲೂ ಕೂಡ ಸುಮಾರು ಒಂದು 3-4-5 ಸಾವಿರ ಜನ ಸೇರಿ ಆಗುವಂಥ ಬಹಳ ದೊಡ್ಡ ಸಮ್ಮೇಳನ ಬೆಳಿಗ್ಗಿನಿಂದ ಸಂಜೆವರೆಗೆ ನಡೀತದೆ. ಬರುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಪ್ರಿಯಾ ಹರೀಶ್ ಅವರ ಹತ್ರ ಹೇಳಿದೆ, ಎಲ್ಲರ ಹೆಸರು ಮತ್ತು ದೂರವಾಣಿಯನ್ನು ಕಲೆಕ್ಟ್ ಮಾಡಿ ಇಡಿ, ನಾನು ಕೂಡ ಅವರಿಗೆಲ್ಲರಿಗೂ ಕೂಡ ತಿಳಿಸಬೇಕು ಅಂತೇಳಿ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗ್ತದೆ. ಅದರಲ್ಲೂ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕಾಗಿದೆ. ಕನ್ನಡದ ವಿಚಾರಗಳು ಆಂಗ್ಲ ಭಾಷೆ ಆದ್ರೂ ಕೂಡ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದ್ರೂ ಕೂಡ ಇಲ್ಲಿ ಪ್ರತಿ ಸಾರಿ ನಾವು ನಮ್ಮ ಸಾಹಿತ್ಯದ ಕೆಲಸವನ್ನು ಮಾಡ್ತೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಹಿತ್ಯ ಕಲಾ ವೇದಿಕೆ ಇದೆ, ಬೇರೆ ಬೇರೆ ಕ್ಲಬ್ಗಳಿವೆ. ಎಲ್ಲದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಶಿಕ್ಷಕರನ್ನ ತೊಡಗಿಸಿಕೊಂಡು ಇವರನ್ನೆಲ್ಲರ ಸಹಕಾರವನ್ನು ಬಯಸಿಕೊಂಡು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ಕೆಲಸವನ್ನ ಮಾಡೋಣ. ಸಾಹಿತ್ಯ ಸಂಭ್ರಮದ ಈ ಒಂದು ಶುಭ ಗಳಿಗೆಯಲ್ಲಿ ಮತ್ತೊಮ್ಮೆ ಪ್ರದೀಪ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ತಾನೇ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸಿದಂಥ ಗೌರವಾನ್ವಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಇಲ್ಲಿರುವ ಗಣ್ಯರೊಂದಿಗೆ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಕೃತಿಯನ್ನ ಬಿಡುಗಡೆಗೊಳಿಸುವಂತೆ ಪ್ರಾರ್ಥನೆ. ತಮ್ಮೆಲ್ಲರ ಚಪ್ಪಾಳೆಯ ಧ್ವನಿ ಬಂದ್ರೆ ಪ್ರದೀಪ್ ಕುಮಾರ್ ಅವರಿಗೆ ತೊಂದರೆಗಳನ್ನು ಬರೆಯುವಂತಹ ಹುಮ್ಮಸ್ಸು ಬರುತ್ತದೆ ಎಂಬುದು ನಮ್ಮ ಅನಿಸಿಕೆ. ಡಾಕ್ಟರ್ ಅಚ್ಯುತ ಕೊಡುವ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಎಂ ಅಚ್ಯುತ ಆರ್ ಕೊಡುವ ಮುಲ್ಕಿ ಮತ್ತು ಮಂಗಳೂರಿನ ಕಾರ್ ಸ್ಟ್ರೀಟ್ ನಲ್ಲಿ ಕಳೆದ 20 ವರ್ಷಗಳಿಂದಲೂ ವೈದ್ಯಕೀಯ ಸೇವೆಯನ್ನ ಮಾಡುತ್ತಿದ್ದಾರೆ. ಇವರು ಈಗಾಗಲೇ ಕೆಲವು ಕ್ಯಾನ್ಸರ್ ಪೀಡಿತ ರೋಗಿಗಳನ್ನ ಗುಣಪಡಿಸಿದ್ದಾರೆ. ಅವರಲ್ಲಿ ಬದುಕುವ ಆಸೆಯನ್ನು ಚಿಗುರಿಸಿದ್ದಾರೆ. ಇವರಿಗೆ ಇತ್ತೀಚೆಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು ಇವರ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಕಥಾಬಿಂದು ಪ್ರಕಾಶನ ಸಂಸ್ಥೆಯು 2020 ಸಾಲಿನ ಪ್ರತಿಷ್ಠಿತ ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಗಣ್ಯರ ಸಮ್ಮುಖದಲ್ಲಿ ಹಿರಿಯರಿಗೆ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಬಸವರಾಜ್ ಅವರು ಜಾನಪದ ಕಲೆಯಾದ ಕೀಲುಕುದುರೆಯ ಕಲಾವಿದರಾಗಿದ್ದಾರೆ. ಅವರ ಬಾಲ್ಯದಿಂದಲೇ ಈ ಕಲೆಯನ್ನ ಮೈಗೂಡಿಸಿಕೊಂಡು ಬಂದಿದ್ದವರಾಗಿದ್ದಾರೆ. ಈ ಕಲೆಯು ಅವರ ತಂದೆಯವರಿಂದ ಬಂದ ಬಳುವಳಿಯಾಗಿದೆ. ಇವರು ಈಗಾಗಲೇ ಹಲವಾರು ಕಡೆ ಕೀಲುಕುದುರೆಯ ಪ್ರದರ್ಶನವನ್ನು ಕೊಟ್ಟು ಜನರ ಪ್ರಶಂಸೆಗೆ ಪಾತ್ರರಾಗಿರುವುದರ ಜೊತೆಗೆ ಇವರಿಗೆ ಜಾನಪದ ಕಲಾರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗಳ ಜೊತೆಗೆ ಕಥಾಬಿಂದು ಪ್ರಕಾಶನದ ರಾಜ್ಯ ಪ್ರಶಸ್ತಿ, ಚೈತನ್ಯ ಶ್ರೀ ಪ್ರಶಸ್ತಿಯು ಕೂಡ ಇವರ ಪಾಲಾಗಿದೆ ಎಂದು ಹೇಳಲು ತುಂಬಾ ಖುಷಿಯನ್ನು ಪಡುತ್ತಿದ್ದೇವೆ. ನಿಮ್ಮ ಚಪ್ಪಾಳೆಯೊಂದಿಗೆ ಇವರನ್ನು ಮಗದೊಮ್ಮೆ ಅಭಿನಂದಿಸಿ. ರಾಜರವರ ಜೊತೆಗೆ ಅವರ ಕೀಲುಕುದುರೆಯ ಸಹ ಪಾತ್ರರಾಗಿದ್ದಾರೆ. ಇವರು ಕೂಡ ಶ್ರೀಯುತರ ಜೊತೆ ಹಲವಾರು ಕಡೆ ಪ್ರದರ್ಶನವನ್ನು ಕೊಟ್ಟು ಜನಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಇದು ಕಥಾಬಿಂದು ಪ್ರಕಾಶನ ರಾಜ್ಯ ಪ್ರಶಸ್ತಿ, ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇವರಿಗೂ ಕೂಡ ನಮ್ಮ ಅಭಿನಂದನೆಗಳು. ಅವರು ಮಂಡ್ಯದಲ್ಲಿ ತಮ್ಮ ಸಮಾಜ ಸೇವೆಯ ಜೊತೆಗೆ ರಾಜಕೀಯದಲ್ಲಿಯೂ ತಮ್ಮನ್ನು ತಾವು ಗುರುತಿಸಿಕೊಂಡು ಹಲವಾರು ಜನರಿಗೆ ಸಮಾಜಮುಖಿ ಕೆಲಸವನ್ನ ಮಾಡಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಪ್ರತಿಷ್ಠಿತ ಚೈತನ್ಯ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಪದ್ಮಾ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಸ್ವಾಗತಿಸಬೇಕು.
ನೀರಜ ಅವರು ವೈದ್ಯಕೀಯ, ಕಿರುತೆರೆ, ಧಾರ್ಮಿಕ ಕ್ಷೇತ್ರ, ಸಂಗೀತ ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದಿನ 24 ಗಂಟೆಯೂ ಸಾಲದೆನ್ನುವಂತೆ ಯಾವಾಗಲೂ ಉತ್ಸಾಹದಲ್ಲೇ ಇರುತ್ತಾರೆ. ನಮ್ಮೊಂದಿಗೆ ಇವರು ನೇಪಾಳದಲ್ಲಿ ನಡೆದ ಕನ್ನಡದ ಕಂಪು ಸರಣಿ 3 ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನ ಕೊಟ್ಟು ತಾವು ವೈದ್ಯರು ಎನ್ನುವುದಕ್ಕೆ ಮರೆಮಾಚುವಷ್ಟು ಉತ್ತಮವಾಗಿ ಉಪನ್ಯಾಸವನ್ನು ಕೂಡ ನೀಡಿರುತ್ತಾರೆ. ಇವರಿಗೆ ನೇಪಾಳದ ಗೋಲ್ಡನ್ ಎಕ್ಸಲೆನ್ಸಿ ಅವಾರ್ಡ್ ಜೊತೆಗೆ ಈಗ ಚೈತನ್ಯ ಶ್ರೀ ಪ್ರಶಸ್ತಿಯು ಅವರ ಮುಡಿಗೆ ಸೇರುತ್ತಿದೆ. ಇವರ ಸೇವೆಯನ್ನ ಗುರುತಿಸಿ ನಾವಿಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಶ್ರೀಯುತ ನಾಗೇಂದ್ರ ಕುಮಾರ್ ಅವರು ಬೆಂಗಳೂರಿನಲ್ಲಿ ಖ್ಯಾತ ದಂತ ವೈದ್ಯರಾಗಿದ್ದಾರೆ. ಇದರ ಜೊತೆಗೆ ರತ್ನಾತ್ರಯ ಕ್ರಿಯೇಷನ್ಸ್ ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯ ಧಾರಾವಾಹಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನಾತ್ರಯದ ನಿರ್ಮಾಪಕರಾಗಿ ಹಲವಾರು ಸಂಚಿಕೆಯನ್ನ ನಿರ್ಮಿಸಿದ್ದಾರೆ. ಇವರಿಗೆ ಈ ಬಾರಿಯ ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ಲಭಿಸುತ್ತಿದೆ. ಶ್ರೀಯುತರಿಗೂ ಮನದಾಳದ ಅಭಿನಂದನೆಗಳು. ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ ಹಾಗೂ ತಮ್ಮ ಗಳಿಕೆಯ ಹಣವನ್ನ ಈ ರೀತಿ ಸಮಾಜ ಸೇವೆಗಾಗಿ ತೊಡಗಿಸಿದ್ದಾರೆ. ಅನಾಥ ಮಕ್ಕಳಿಗೆ ಉಚಿತ ಕ್ಷೌರ ಮಾಡುವುದು, ಸುಮಾರು 19 ಬಾರಿ ರಕ್ತದಾನ ಮಾಡಿದ್ದು, ರೋಗಿಗೆ ಅವಶ್ಯಕತೆ ಇದ್ದಾಗ ರಕ್ತ ಕೊಡಲು ಕೂಡ ಜನರನ್ನ ಕಲ್ಪಿಸಿಕೊಡುವುದು, ಶಾಲಾ ಮಕ್ಕಳಿಗೆ ವಚನಗಳ ಸ್ಪರ್ಧೆಯನ್ನು ಮಾಡಿಸುವುದು, ನಾನಾ ರೀತಿಯಲ್ಲಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಇವರಿಗೆ ಸಂಸ್ಥೆಯ ಪ್ರತಿಷ್ಠಿತ ಚೈತನ್ಯ ಪಡೆದುಕೊಂಡಂತಹ ಇವರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಮಾಜ ಸೇವೆಯಲ್ಲಿ ಇವರನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಶಿವಾಜಿ ತಂದೆ ಬಸಪ್ಪ ಹಡಪದ ಕುಷ್ಟಗಿ 21 ವರ್ಷ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಮಾಡಿದ್ದಾರೆ. ವೀರಪ್ಪನ್ ಕಾರ್ಯದ ಬಾರ್ಮೇಲಿ 2 ವರ್ಷ ಹಾಗೂ 5 ವರ್ಷ ಗುಜರಾತ್ ಬಾರ್ಡರ್ನಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿದ್ರು. ಬಸವ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆಯನ್ನ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಂತಹ ಸರದಾರ ಇವರು. ಹಾಗೂ ಕೊಪ್ಪಳ ತಂಡದವರಿಂದ ಒಂದು ಕಿರುಕಾಣಿಕೆಯನ್ನು ಇವರು ನೀಡ್ತಾ ಇದ್ದಾರೆ. ಶ್ರೀಮತಿ ಅನ್ನಪೂರ್ಣಮ್ಮ ಇವರು ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ನೀವು ಪ್ರೋತ್ಸಾಹಿಸಬೇಕು. ಶ್ರೀ ಲಕ್ಷ್ಮಣ ನಾಯಕ ಸುಬೇದಾರ ಮತ್ತು ವಿಜಯಲಕ್ಷ್ಮಿ ಶುಭಗೊಂಡಂತಹ ಕೀರ್ತಿ ಇವರದು. ಜೋರಾದ ಚಪ್ಪಾಳೆಯೊಂದಿಗೆ ದಂಪತಿಗಳನ್ನ ನೀವು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಇಂದು ಕರುನಾಡ ಕಣ್ಮಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ತನ್ನ ಮುಡಿಗೇರಿಸಿದ್ದಾರೆ ಕೂಡ. ನೇಪಾಳದಲ್ಲೂ ಕೂಡ ಅತ್ಯುತ್ತಮ ಕವನವನ್ನ ವಾಚಿಸಿದ್ದಾರೆ ಹಾಗೂ ಇವರ ಮಕ್ಕಳು ಕೂಡ ಅದ್ಭುತ ಕಲಾಕಾರರು. ಇಂದು ಇವರಿಗೆ ನಾವು ಕರುನಾಡ ಕಣ್ಮಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ದೇವರು ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯವನ್ನ ಇವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಭೆಯುಳ್ಳ ಮಹಾದೇವ ಸ್ವಾಮಿಯವರು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿದವರು. ಸನ್ಮಾನಿತರ ಪರವಾಗಿ ಅವರು ನಮ್ಮ ಜೊತೆ ಮತ್ತೆ ಮಾತಾಡ್ತಾರೆ. ಇದೀಗ ಇವರಿಗೂ ಕೂಡ ನಾವು ಕರುನಾಡ ಕಣ್ಮಣಿ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ದೇವರು ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯವನ್ನ ತಮಗೂ ಕರುಣಿಸಲಿ ಎಂದು ಹಾರೈಸ್ತೇವೆ. ಓಂ ಶಾಂತಿ ಓಂ ಚಲನಚಿತ್ರದಲ್ಲಿ ನಾಯಕ ನಟಿಯಾಗಿ ಅದ್ಭುತ ನಟನೆ ನೀಡಿದಂತಹ ಕಲಾವಿದೆ
ಈಗಾಗಲೇ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇದೀಗ ಕರುನಾಡ ಕಣ್ಮಣಿ ಎಂಬ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ಚಿತ್ರನಟಿಗೆ ನೀವು ನೀಡಬೇಕು. ನಮ್ಮ ಭರವಸೆಯ ನಟಿ ಇವರು. ಇನ್ನು ಮುಂದೆ ನೀವು ಕೂಡ ಇವರನ್ನ ದೊಡ್ಡ ನಟಿಯಾಗಿ ನೋಡಬಹುದು. ಮುಂದಿನ ಸನ್ಮಾನಿತರು ಮಹೇಶ್ ಮನ್ನಾಪುರ ಮತ್ತು ನೇಪಾಳದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅನನ್ಯ ಕೊಡುಗೆಯನ್ನು ನೀಡಿದಂತಹ ಅದ್ಭುತ ಕಲಾವಿದರು ಅನ್ನಪೂರ್ಣಮ್ಮ. ಯಾವುದೇ ಕವನವನ್ನು ಕೊಟ್ಟರು ಅತ್ಯದ್ಭುತವಾಗಿ ಹಾಡಿನ ರೀತಿಯಲ್ಲಿ ಅದನ್ನು ವಾಚಿಸ್ತಾರೆ ಹಾಗೂ ಹಲವಾರು ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೂ ಮಹೇಶ್ ಮನ್ನಾಪುರ ಇವರು ಚಲನಚಿತ್ರದಲ್ಲಿ ಸಂಭಾಷಣೆಯನ್ನು ಬರೆಯುತ್ತಾರೆ ಕೂಡ. ಹಲವಾರು ಚಲನಚಿತ್ರಗಳಿಗೆ ಇವರು ಸಂಭಾಷಣೆಯನ್ನು ಬರೆದಿದ್ದಾರೆ ಕೂಡ. ದೇವರು ದಂಪತಿಗಳಿಗೆ ಸುಖವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಡ್ಡಂಬೈಲು ಕೃಷ್ಣಪ್ಪ ಗೌಡ್ರ ಕೊಡುಗೆ ಅಮೂಲ್ಯವಾದದ್ದು. ನಮ್ಮದೆಲ್ಲ ಇಲ್ಲ ಸರ್, ನಮ್ಮದೆಲ್ಲ ಇಲ್ಲ. ತಾಳೆಯ ಸ್ವರ ಬಂದ್ರೆ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡಲು ಅವರಿಗೆ ಉತ್ತೇಜನ ನೀಡಿದಂತಾಗುವುದು ಎಂಬುದು ನನ್ನ ಅನಿಸಿಕೆ. ದೇವರು ದಂಪತಿಗಳಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ, ಆರೋಗ್ಯವನ್ನು ನೀಡಿ ಚಿರಕಾಲ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿ ಹುಷಂದಾಗ್ಲಿ ಹರೀಶ್ ಇತ್ತೀಚೆಗಂತೆ PhD ಪಡೆದಂತಹ ಶ್ರೀ ಪ್ರಿಯ ಹರೀಶ್ ಇವರಿಗೆ ಇವರು ಉತ್ತಮ ರೀತಿಯ ಮಾಸ್ಟರ್ ಆಫ್ ಸೆರೆಮನಿ, ಇಲ್ಲಿ ಮಾತ್ರ ಅಲ್ಲ ಮುಲ್ಕಿಯಲ್ಲಿ ಕೂಡ ಮೊನ್ನೆ ಒಳ್ಳೆ ರೀತಿಯ ಮಾಸ್ಟರ್ ಆಫ್ ಸೆರೆಮನಿ ನಮ್ಮ ಹರಿಶ್ಚಂದ್ರ ಸಾಲಿಯಾನಿಗೆ ಸನ್ಮಾನ ಮಾಡುವ ಸಮಯದಲ್ಲಿ ಮಾಡಿದರು. ಒಳ್ಳೆಯ ಒಂದು ವಾಗ್ಮಿ, ಅವರಿಗೆ ದೇವರು ಒಳ್ಳೆಯ ಸುಖ ಶಾಂತಿ ಕೊಡಲಿ ಹೇಳುತ್ತಾ ಈ ಸನ್ಮಾನವನ್ನು ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಪ್ರಿಯಾರಿಶ್ ಅಂತ ಹೇಳಿ ನಮಗೆ ಅಭ್ಯಾಸ ಆಗಿದೆ. ಈಗ ಡಾಕ್ಟರ್ ಪ್ರಿಯಾರಿಶ್ ಅಂತ ಹೇಳ್ತಾ ಇದ್ದೀವಿ. ಅವರಿಗೆ ಕೂಡ ನಮ್ಮ ಸಂಸ್ಥೆಯಿಂದ ಚೈತನ್ಯ ವಿಶೇಷ PhD ಅರ್ಥಶಾಸ್ತ್ರದಲ್ಲಿ PhD ಪಡೆದಿದ್ದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಅವರಿಗೆ ವಿಶೇಷವಾದ ಸನ್ಮಾನ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಕೊಡಲು ಹರ್ಷಿಸುತ್ತೇವೆ. ಧನ್ಯವಾದಗಳು, ಅಭಿನಂದನೆಗಳು ಪ್ರಿಯ ಹರೀಶ್ ಅವರು, ಡಾಕ್ಟರ್ ಪ್ರಿಯ ಹರೀಶ್ ಅವರು. ಪತ್ರಕರ್ತೆಯಾಗಿ, ಲೇಖಕಿಯಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಉಷಾ ಉಡುಪಿ ಅವರು. ಹಾಗೂ ಒಂದು ಮ್ಯಾಗಝೀನಲ್ಲಿ ಅವರು ಅಂಕಣವನ್ನು ಬರೀತಾರೆ. ಬಿಡುಗಡೆ ಮಾಡಿದಂತಹ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ವೈದ್ಯರು, ರತ್ನತ್ರಿಯ ಕ್ರಿಯೇಷನ್ಸ್ ಬೆಂಗಳೂರು, ಇವರಿಂದ ಎರಡು ಮಾತು. ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ
वरदे कामरूपिणी विद्यारम्भं करिष्यामि सिद्धिर्भवतु मे सदा. ಎಲ್ರಿಗೂ ನಮಸ್ಕಾರ. ಇವತ್ತು ಇಂದಿನ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ, ಸಭಿಕರಿಗೂ, ಕವಿಗಳಿಗೂ, ಸನ್ಮಾನಿತರಿಗೂ ಎಲ್ಲರಿಗೂ ನನ್ನ ಆದರಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಂದು ಈ ಕಥಾಬಿಂದು ಪ್ರಕಾಶನದವರು ಏರ್ಪಡಿಸಿರುವ ಈ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ, ಸಾಹಿತ್ಯ ಸಂಭ್ರಮ. ಈ ಸಾಹಿತ್ಯದ ಸೃಷ್ಟಿಯೇ ಒಂದು ಸಂಭ್ರಮ ಜೀವನದಲ್ಲಿ, ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕೆಂದರೆ ಸಾಹಿತ್ಯದ ಸೃಷ್ಟಿ ಸುಮ್ಮನೆ ಆಗೋದಿಲ್ಲ. ಎಲ್ಲರ ಕೈಯಲ್ಲೂ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉತ್ತಮ ಚಿಂತನೆಗಳು, ಉತ್ತಮ ಭಾವನೆಗಳು, ಸಂವೇದನೆಗಳು ಉತ್ತಮ ಸಾಹಿತ್ಯವನ್ನು ಸೃಷ್ಟಿಸುತ್ತದೆ. ಹಾಗೆಯೇ ಯಾವಾಗ ಉತ್ತಮ ಚಿಂತನೆಗಳಿರುತ್ತವೋ ಅಲ್ಲಿ ಉತ್ತಮ ಸಮಾಜ ಕೂಡ ಸೃಷ್ಟಿಯಾಗುತ್ತದೆ. ಅಂದರೆ ಅವರ್ ಫೈನೆಸ್ಟ್ ಥಾಟ್ಸ್ ವಿಲ್ ಕ್ರಿಯೇಟ್ ಎ ಸ್ಟ್ರಾಂಗ್ ಸೊಸೈಟಿ ಅಂತ ಹೇಳ್ಬೋದು. ಆದ್ದರಿಂದ ಮೊದಲನೇದಾಗಿ ನಮ್ಮಲ್ಲಿ ಉತ್ತಮ ಭಾವನೆಗಳು ಮೂಡುವುದು ಬಹಳ ಅಗತ್ಯವಾಗಿರ್ತದೆ. ಯಾವುದು ಉತ್ತಮ ಭಾವನೆಗಳು? ಇತರರ ಕಷ್ಟಗಳಿಗೆ ಸ್ಪಂದಿಸುವಂತಹ, ನಮ್ಮ ಸ್ವಾರ್ಥವನ್ನು ತೊರೆಯುವಂತಹ ಭಾವನೆಗಳು. ಇಂತಹ ಭಾವನೆಗಳು ಮೂಡಿದ್ರೇ ನಾವು ಉತ್ತಮ ಮಾನವರಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸಾಮಾನ್ಯವಾಗಿ ಪಾಪ ಪುಣ್ಯದ ಬಗ್ಗೆ ಮಾತಾಡುವಾಗ ಏನು ಹೇಳ್ತೀವಿ? ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಆದರೆ ಇಲ್ಲಿ ಉತ್ತಮ ಸಾಹಿತ್ಯವನ್ನು ಸೃಷ್ಟಿಸುವ ಮೂಲಕ ಭೂಲೋಕದಲ್ಲೇ ಒಂದು ಒಳ್ಳೆ ಸ್ವರ್ಗವನ್ನು ನಾವು ನಿರ್ಮಿಸಬಹುದು ಅಂತ ನನ್ನ ಭಾವನೆ. ಫಾರ್ ಎಕ್ಸಾಂಪಲ್, ಈ ಸಭಾಭವನವನ್ನೇ ನೋಡಿ. ಇಲ್ಲಿ ಎಷ್ಟು ಜನ ಕವಿಗಳು, ಚಿಂತಕರು, ನಾಟಕಕಾರರು, ಕಲಾವಿದರು, ಶಿಲ್ಪಿಗಳು ಇವರೆಲ್ಲ ಇವತ್ತು ಸನ್ಮಾನವನ್ನು ಪಡೆದುಕೊಂಡ್ರು. ಯಾಕೆ? ಇವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ ಸೊಸೈಟಿಗೆ. ಸೊ ಇಂತಹ ಒಂದು ಉತ್ತಮ ಕಾರ್ಯಗಳನ್ನು ಮಾಡಿ ಪರಸ್ಪರರನ್ನು ನಾವು ಸನ್ಮಾನ ಮಾಡಿಕೊಳ್ಳುವಾಗ ಇಲ್ಲೇ ಒಂದು ಸುಂದರವಾದ ಸ್ವರ್ಗವನ್ನು ನಾವು ಸೃಷ್ಟಿಸ್ಕೊಳ್ಬಹುದು ಅಂತ ನನಗನ್ಸುತ್ತೆ. ಇವತ್ತು ಪುಸ್ತಕ ಕೂಡ ಶ್ರೀ ಪ್ರದೀಪ್ ಅವ್ರದ್ದು, ಅಲ್ಲಿ ಅವರ ಕೃತಿಗಳನ್ನು ಅವರು ಪ್ರದರ್ಶನಕ್ಕಿಟ್ಟಿಲ್ಲ. ಎಲ್ಲರೂ ನೀವು ಕೊಂಡ್ಕೊಳ್ಳಿ, ಇದರಲ್ಲಿ ಬಂದಿರೋ 25% ನಾನು ಇಂತಹ ಇನ್ನೂ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇನೆ ಅಂತ ಅವ್ರು ಹೇಳಿದರು. ಸೊ ಐ ಥಿಂಕ್ ವಿ ಕುಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ್ಯಾಟ್ ಆಲ್ಸೋ. ಅದು ಕೂಡ ನಮ್ಮ ಒಂದು ಜವಾಬ್ದಾರಿ ಆಗುತ್ತೆ. ನಾವು ಸ್ವರ್ಗ ಅಂತ ಹೇಳುವಾಗ ಉತ್ತಮ ಚಿಂತನೆಗಳನ್ನು ಧ್ಯಾನ ಅಂದ್ರೇನು? ನಾವು ಚಿಂತನೆ ಬಿಟ್ಟು ಧ್ಯಾನಕ್ಕೆ ಬರ್ತಾ ಇದ್ದೀನಿ. ಧ್ಯಾನ ಅಂದ್ರೇನು? ಯಾವುದಾದರೂ ಒಂದು ವಸ್ತುವಿನಲ್ಲಿ ಅಥವಾ ವಿಷಯದಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಧ್ಯಾನ. ಸಾಹಿತ್ಯದ ಮೂಲಕ ಉತ್ತಮ ಧ್ಯಾನ ಆಗುತ್ತೆ, ಉತ್ತಮ ಧರ್ಮ ಧ್ಯಾನ ಕೂಡ ಆಗುತ್ತೆ ಅಂತ ನನ್ನ ಭಾವನೆ. ಸಾಮಾನ್ಯವಾಗಿ ಡೇ ಟು ಡೇ ಲೈಫಲ್ಲಿ ನಮಗೆ ಆಗ್ತಾ ಇರೋದು ಆರ್ತ ಧ್ಯಾನ ಮತ್ತು ರೌದ್ರ ಧ್ಯಾನ. ನಮ್ಮ ಮನಸ್ಸು ಯಾವ ಕಡೆ ಹೋಗ್ತಾ ಇದೆ ಅಂತಂದರೆ, ಆರ್ತ ಧ್ಯಾನದಲ್ಲಿ ಕೂಡ 4 ಬಗೆ ಇದೆ. ಇಷ್ಟವಿಯೋಗ, ಅನಿಷ್ಟ ಸಂಯೋಗ, ಪೀಡಾ ಚಿಂತನ್ ಮತ್ತು ನಿಧಾನ ಅಂತ ಹೇಳ್ತಾರೆ. ಅಂದರೆ ನಮಗೆ ಯಾವಾಗಲೂ ಮನಸ್ಸು ಯಾವ ಕಡೆ ಹೋಗ್ತಾ ಇದೆ ಅಂತಂದರೆ, ನಾವು ಏನಾದರೂ ವಸ್ತುವನ್ನು ಇಷ್ಟಪಟ್ಟಿರ್ತೀವಿ, ಅದು ನಮ್ಮ ಜೊತೆ ಇರುತ್ತೆ, ಅದು ನಮ್ಮನ್ನು ಬಿಟ್ಟು ಹೋಗಬಾರ್ದು, ಇಷ್ಟವಿಯೋಗವಾಗಬಾರ್ದು. ವಸ್ತುನೇ ಆಗಿರ್ಬೋದು, ವ್ಯಕ್ತಿನೇ ಆಗಿರ್ಬೋದು, ಇಂತಹ ವಿಚಾರಗಳ ಕಡೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಇನ್ನು ಅನಿಷ್ಟ ಸಂಯೋಗ, ನಮಗೆ ಬೇಡದೇ ಇರೋರೇ ನಮ್ಮ ಲೈಫಲ್ಲಿ ಬರ್ತಾ ಇರ್ತಾರೆ. ಒಂದೊಂದ್ಸಲ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಅಲ್ಲಿ ಯಾರನ್ನ ನೋಡಬಾರ್ದು ಅಂದ್ಕೊಂಡಿರ್ತೀವೋ ಅವರೇ ನಮ್ಮ ಕಣ್ಣೆದುರಿಗೆ ಬಂದ್ಬಿಡ್ತಾರೆ. ಆವಾಗ ನಮ್ಮ ಮನಸ್ಸಿನಲ್ಲಿ ವಿಕಲ್ಪ ಆಗುತ್ತೆ. ಇನ್ನು ಪೀಡಾ ಚಿಂತನ್ ಅಂದರೆ, ಈಗೆಲ್ಲ ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಇದ್ರೂ ನಮ್ಮ ಮನಸ್ಸಿನಲ್ಲಿ ಒಂಥರ ಟೆನ್ಷನ್. ಇದು ನಾಳೆ ಏನಾದರೂ ಆಗಿಬಿಟ್ರೆ, ನಮಗೆ ಕಷ್ಟ ಬಂದರೆ, ಇವಾಗೇನೋ ಚೆನ್ನಾಗಿದ್ದೀನಿ, ನಾಳೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ರೆ, ನನ್ನ ಹಾಸ್ಪಿಟಲ್ಗೆ ಅಷ್ಟೊಂದು ಎಲ್ಲ ಕೊಡಬೇಕಲ್ಲ ಫೀಸು, ನನ್ನ ಹತ್ರ ಇಲ್ವಲ್ಲ. ಹೀಗೆ ಚೆನ್ನಾಗಿದ್ರೂ ಈ ಥರ ಯೋಚನೆ ಮಾಡೋದು. ಉದಾಹರಣೆಗೆ
ಗರ್ಭಿಣಿ ಸ್ತ್ರೀಯರು ಎಲ್ಲ ಚೆನ್ನಾಗೇ ಇರ್ತಾರೆ, ಡಾಕ್ಟರ್ ಆಗಿದ್ರಿಂದ ಹೇಳ್ತಾ ಇರ್ತೀನಿ ಚೆನ್ನಾಗೇ ಇರ್ತಾರೆ, ಆದ್ರೂ ಅವ್ರಿಗೇನಂದರೆ ಆ ಗೂಗಲ್ ಆಂಟಿ ಒಂದು ಬಿಡಲ್ಲ. ಸೊ ಹೋಗಿ ಸರ್ಚ್ ಮಾಡೋದು ಕಾಂಪ್ಲಿಕೇಶನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ. ಅದನ್ನು ನೋಡಿಕೊಂಡು ನನಗೆ ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ಹೇಳಿ ಬಂದು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಈ ಥರ ಭಾವನೆಗಳು ನಮಗೆ ಬರ್ತಾ ಇದ್ದಾವೆ. ಇದರಿಂದ ಎಲ್ಲ ತಪ್ಪಿಸ್ಕೊಳ್ಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ವಿಕಲ್ಪಗಳಿಂದ ನಮ್ಮನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಉತ್ತಮವಾದ ಪುಸ್ತಕಗಳನ್ನ ಓದಬೇಕು, ಅಲ್ಲಿ ಸಾಹಿತ್ಯ ಸೃಷ್ಟಿ ಆಗಬೇಕು. ಸಾಹಿತ್ಯ ಸೃಷ್ಟಿ ಆಗಬೇಕು ಅಂತಂದರೆ ನಾವು ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ಬೆನ್ನೆಲುಬಾಗಿ ನಿಂತು ಇತರರ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕು. ಅದೇ ಕೆಲಸ ಇಲ್ಲಿ ಆಗಿದೆ ಇವತ್ತು. ಯಾಕೆ ಸನ್ಮಾನ ಮಾಡಿದ್ರು, ಇನ್ನು ಮುಂದೆ ಕೂಡ ಅವರು ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲಿ ಅನ್ನುವ ಉದ್ದೇಶದಿಂದ, ಅಂದರೆ ಒಟ್ಟಾರೆಯಾಗಿ ಒಂದು ಉತ್ತಮ ಸಮಾಜ ನಿರ್ಮಾಣವಾಗಲಿ ಅನ್ನೋ ಭಾವನೆಯಿಂದ ಈ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಏಕೆಂದರೆ ಹೇಳಿ ಕೇಳಿ ಈ 21ನೇ ಶತಮಾನ ಏನಿದೆ ಇದು ಟೆನ್ಷನ್ ಯುಗ, ಕಾಂಪಿಟೇಷನ್ ಯುಗ. ಎಷ್ಟು ಮಾಡಿದ್ರೂ ಸಾಲಲ್ಲ ನಮಗೆ. ಒಟ್ಟಾರೆಯಾಗಿ ಫಾಸ್ಟ್, ವೇಗದ, ಆವೇಗದ, ಉದ್ವೇಗದ ಯುಗ ಅಂತಲೇ ನಾವು ಹೇಳ್ಬೋದು ಈ 21st ಸೆಂಚುರಿ. ಇಂತಹ ಒಂದು ಯುಗದಲ್ಲಿ ನಾನಾಗಲೇ ಹೇಳಿದೆ, ಆರ್ತ ಧ್ಯಾನ, ರೌದ್ರ ಧ್ಯಾನ. ರೌದ್ರ ಧ್ಯಾನ ಅಂದ್ರೇನು? ಹಿಂಸಾನಂದ, ವೃಷಾನಂದ, ಚೌರ್ಯಾನಂದ ಮತ್ತು ಪರಿಗ್ರಹಾನಂದ ಅಂತ 4 ಬಗೆಯ ರೌದ್ರ ಧ್ಯಾನ. ಅಂದರೆ ಏನೆಂದ್ರೆ, ಹಿಂಸಾನಂದ, ಇನ್ನೊಬ್ರಿಗೆ ಹಿಂಸೆ ಕೊಟ್ರೇ ಕೆಲವರು ಖುಷಿ ಆಗ್ತಾ ಇರುತ್ತೆ. ಏನಾದರೂ ಕಿರುಕುಳ ಕೊಡಬೇಕು, ಅವ್ರ ಜೊತೆ ಕಾಲು ಕೆರ್ಕೊಂಡು ಜಗಳ ಮಾಡಬೇಕು, ಇಂಥ ಜನನೂ ಇರ್ತಾರೆ. ಇನ್ನು ವೃಷಾನಂದ ಅಂದರೆ ಸುಳ್ಳು ಹೇಳೋದ್ರಲ್ಲಿ ಆನಂದ ಪಡ್ತಾ ಇರ್ತಾರೆ. ಸುಳ್ಳು ಸುದ್ದಿ ಹಬ್ಬಿಸೋದು, ಯಾರ ಮೇಲಾದರೂ ಸುಳ್ಳಾಗೆ ಹಬ್ಬಿಸ್ಬಿಟ್ಟು ಕಾಲು ಎಳೆಯೋದು. ಮತ್ತು ಚೌರ್ಯಾನಂದ, ಇಲ್ಲಿ ಚೌರ್ಯ ಅನ್ನುವಾಗ ಏನು ಬೇಕಾದರೂ ಆಗ್ಬೋದು, ಬರೀ ಸಾಮಾನ್ಯದಷ್ಟೇ ಅಲ್ಲ, ಕೃತಿ ಚೌರ್ಯ ಕೂಡ ಆಗ್ಬೋದು. ಮತ್ತು ಪರಿಗ್ರಹಾನಂದ, ಪರಿಗ್ರಹಗಳು ಎಷ್ಟಿದ್ರೂ ನಮಗೆ ಬೇಕು, ಯಾವಾಗಲೂ ಎಷ್ಟಿದ್ರೂ ನಮಗೆ ಬೇಕು. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿದೆಲ್ಲಕ್ಕಿಂ ತೀಕ್ಷ್ಣತಮ, ಹಿಂಡುವುದು ಆತ್ಮವನೇ ಮಂಕುತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳಿದ್ದಾರೆ. ಈ ಎಲ್ಲ ಆಕಾಂಕ್ಷೆಗಳಿಗಿಂತ ಪರಿಗ್ರಹ ಅಂತಂದರೆ ಬರೀ ವಸ್ತು ಹಣ ಅಂತ ಆಗಲ್ಲ. ಈ ಮನ್ನಣೆಯ ದಾಹ ಏನಿದೆ, ನನಗೆ ಕೀರ್ತಿ ಬೇಕು, ನನ್ನನ್ನೆಲ್ಲರೂ ಗೌರವಿಸಬೇಕು ಎನ್ನುವಂತಹ ದಾಹ, ಇದು ನಮ್ಮ ಆತ್ಮನನ್ನೇ ಸುಡ್ತದೆ ಅಂತ ಹೇಳ್ತಾರೆ. ನಿಜವಾಗೂ ನಮ್ಮನ್ನು ಯಾರಾದರೂ ಮನ್ನಣೆ ಮಾಡಬೇಕು, ನಮಗೂ ಕೀರ್ತಿ ಸಿಗಬೇಕು ಅಂತಂದರೆ ನಮ್ಮ ಪಾಡಿಗೆ ನಾವು ಸಾಧನೆ ಮಾಡ್ತಾ ಹೋಗಬೇಕು. ನಾವು ಏನಾದರೂ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಮಾಡಬೇಕು, ಜೊತೆಗೆ ನಮ್ಮ ಆತ್ಮನನ್ನು ಉದ್ಧಾರ ಮಾಡಿಕೊಳ್ಬೇಕು ಅನ್ನೋ ಭಾವನೆಯಿಂದ ನಾವು ಸಾಧನೆ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ಆ ಕೀರ್ತಿ, ಆ ಮನ್ನಣೆ ನಮಗೆ ತಾನಾಗೆ ಸಿಕ್ಕತ್ತೆ. ಕೀರ್ತಿ ಅಥವಾ ಮನ್ನಣೆಗೋಸ್ಕರ ನಾವು ಬೇರೆ ದಾರಿಯನ್ನು ಹಿಡಿಯುವುದು ಸಲ್ಲದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಭಕ್ತಿ ಸಾಹಿತ್ಯ ಇವತ್ತು ನಾವು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಭಕ್ತಿ ಅನ್ನೋದು ಫಸ್ಟ್ ಸ್ಟೆಪ್. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಅಳಿದರಿ ಈ ಜಗದಲ್ಲಿ, ಮುಕ್ತಿ ಇಲ್ಲೆಂದ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಬಹಳ ಸೊಗಸಾಗಿ ಭಕ್ತಿಯ ಬಗ್ಗೆ ವರ್ಣಿಸಿದ್ದಾನೆ. ನಮ್ಮ ಭಕ್ತಿ ಸುಮ್ಮನೆ ಕಾಟಾಚಾರಕ್ಕೆ ಭಕ್ತಿ ಮಾಡೋದಲ್ಲ, ಭಕ್ತಿ ಸಾಹಿತ್ಯ ಕೂಡ ಅಷ್ಟು ಭಕ್ತಿಯಿಂದ ಹೊರಗೆ ಬಂದರೆ ಅದು ಫೇಮಸ್ ಆಗೇ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಅಂತಹ ಉತ್ಕೃಷ್ಟ ಭಾವನೆಗಳು ಬರಬೇಕು, ಸುಮ್ಮನೆ ಶಬ್ದಗಳಲ್ಲ, ಭಾವನೆಯಿಂದ ಬರಬೇಕು. ಆಗ ಅಂತಹ ಉತ್ಕೃಷ್ಟವಾದ ಭಕ್ತಿ ಸಾಹಿತ್ಯ ಸೃಷ್ಟಿ ಆಗ್ತದೆ. ಎಲ್ಲ ಸೃಷ್ಟಿ ಮಾಡುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ, ನಮ್ಮ ಸಾಹಿತ್ಯಕ್ಕಿದೆ. ಅಂತಹ ಭಾವನೆ ನಮಗೆ ಬರಬೇಕಷ್ಟೇ. ಒಟ್ಟಾರೆ ನಾವು ಇತರ ವಿಚಾರಗಳಿಂದ ಮುಕ್ತರಾಗಿ, ಅಂದರೆ ಈ ಸಾಂಸಾರಿಕ ವಿಚಾರಗಳಲ್ಲೇ ಇರ್ತೀವಿ, ಇದರಿಂದ ನಾವು ಮುಕ್ತರಾಗಿ ಸ್ವಲ್ಪ ಮಟ್ಟಿಗೆ ಧರ್ಮದತ್ತ ವಾಲಲು ಅಥವಾ ಒಲವು ತೋರಲು ನಮಗೆ ಉತ್ತಮ ಸಾಹಿತ್ಯ ಸಹಕಾರಿಯಾಗುತ್ತೆ. ಇಂತಹ ಸಾಹಿತ್ಯದ ಸಂಭ್ರಮದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀಲಿ, ಎಲ್ಲರ ಮನಸ್ಸು ತಿಳಿಯಾಗಲಿ ಮತ್ತು ಎಲ್ಲರಲ್ಲಿ ಒಂದು ಸೌಹಾರ್ದ ಭಾವ ಮೂಡಲಿ ಅಂತ ಹೇಳ್ತಾ, ಇವತ್ತು ಕವಿ ಸಮ್ಮೇಳನ ಕೂಡ ಬಹಳ ಚೆನ್ನಾಗಿತ್ತು. ಡಾಕ್ಟರ್ ಸುರೇಶ್ ನೆಗಳವಳ್ಳಿ ಅವರು ಬಹಳ ಚೆನ್ನಾಗಿ ಅದನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಕವಿಗಳು, ಸಮಯ ಇಲ್ಲ,
ಒಂದೊಂದು ಕವನ ಭಾಳ ಚೆನ್ನಾಗಿತ್ತು, ಮಾರ್ಮಿಕವಾಗಿದ್ವು, ಅದರ ವಿಶ್ಲೇಷಣೆ ಅವರು ಮಾಡಿದ್ದಾರೆ. ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಶ್ರೀ ಪ್ರದೀಪ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಇವತ್ತಿನ ಈ ಸ್ಥಳದಾನವನ್ನು ಮಾಡಿದಂತಹ ಶ್ರೀಯುತ ಶೆಟ್ಟಿಯವರು, ಅವ್ರಿಗೂ ನಾವು, ಯಾಕೆ ಸ್ಥಳದಾನ ಬಹಳ ಇಂಪಾರ್ಟೆಂಟ್. ಆಮೇಲೆ ಈ ಸ್ಕೂಲಿನ ವಾತಾವರಣ ಏನಿದೆಯಲ್ಲ, ಇಫ್ ಯು ಸ್ಟಾರ್ಟ್ ಅ ಗುಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಯು ಕ್ಯಾನ್ ಪ್ರಿವೆಂಟ್ 100 ಜೈಲ್ಸ್ ಅಂತ ಹೇಳ್ತಾರೆ. ಯಾಕೆಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ನಾವು ಏನು ಸಂಸ್ಕಾರ ಕೊಡ್ತೀವಿ ಅದರಿಂದ ಅವ್ರು ಯಾವ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ಅದರಿಂದ ಇಂತಹ ಶೈಕ್ಷಣಿಕ ಸಂಸ್ಥೆಗಳು ಕೂಡ ನೋಡಿ, ಅವರು ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ, ಸಾಹಿತ್ಯ, ಸಂಸ್ಕೃತಿ, ಶಾಲೆಯ ಮುಖ್ಯಸ್ಥರು ಅಂದರೆ ಹಾಗಿರಬೇಕು. ಇಂತಹ ಕಾರ್ಯಕ್ರಮಗಳಿಗೆ ಅವರು ಸ್ಥಳದಾನವನ್ನು ಮಾಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ತಮ್ಮಲ್ಲಿ ಒಂದು ವಿನಂತಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:15ರಿಂದ 7:45 ನಮ್ಮ ರತ್ನತ್ರಯ ಧಾರಾವಾಹಿ, ಇದು ಧಾರ್ಮಿಕ ಧಾರಾವಾಹಿ ಆದ್ರೂ ಚಿಕ್ಕ ಚಿಕ್ಕ ನೀತಿ ನಾಟಕಗಳು ಕೂಡ ಇರ್ತವೆ. ನಮ್ಮದು ಕೂಡ ಒಂದು ಚಿಕ್ಕ ಪ್ರಯತ್ನ, ಮಕ್ಕಳು ಎಲ್ಲ ನೋಡಲಿ, ಸ್ವಲ್ಪ ನೀತಿಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಎನ್ನುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ತಾವುಗಳು ಸಾಧ್ಯ ಆದರೆ ಟೈಮ್ ಮಾಡಿಕೊಂಡು ನೋಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು. ಮತ್ತು ಈಗ ಡಾಕ್ಟರ್ ಪ್ರಿಯಾ ಆಗಿದ್ದಾರೆ. ನೇಪಾಳಕ್ಕೆ ಬಂದಾಗ ಅವರು ಬರೀ ಪ್ರಿಯಾ ಆಗಿದ್ದರು. ಸೊ ಅವರಿಗೂ ಕೂಡ ನಾನು ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಂ ಗುರುಭ್ಯೋ ನಮಃ. ಓಂ ವಿಶ್ವಕರ್ಮ ಸಮಾರಂಭ ವಿಶ್ವರೂಪಾಯ ಮಾಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಃ ವಂದೇ ಗುರು ಪರಂಪರಃ ವಂದೇ ಗುರು ಪರಂಪರಃ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯ ಗಣ್ಯರೇ ಹಾಗೂ ಪ್ರಶಸ್ತಿಗಳಿಗೆ ಭಜನರಾಗಿರುವಂತಹ ಸಾಧಕರೇ ಹಾಗೂ ಮಂಗಳೂರಿನ ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ 23/2/2020 ಭಾನುವಾರ ಈ ದಿನ ಮಂಗಳೂರಿನ ಕಟೀಲು ದುರ್ಗ ಪರಮೇಶ್ವರಿ ಮಾತೆಯ ದರ್ಶನವನ್ನು ಪಡೆದ ನಾವುಗಳೇ ಭಾಗ್ಯವಂತರು. ಈ ಶುಭ ಸಂದರ್ಭದ ದಿನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅನೇಕ ಸಾಧಕರಿಗೆ ಚೈತನ್ಯ ಶ್ರೀ ಪ್ರಶಸ್ತಿ, ಕರುನಾಡ ಕಣ್ಮಣಿ ಪ್ರಶಸ್ತಿ ಹಾಗೂ ವಿಶೇಷ ಗೌರವ ಪ್ರಶಸ್ತಿಗಳನ್ನು ನೀಡಿರುವುದರ ಮೂಲಕ ಕಲಾಬಿಂದು ಪ್ರಕಾಶನ ರವೀಂದ್ರ ಕಲಾ ವೇದಿಕೆ ಪ್ರದೀಪ್ ಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಎಂ ಮಹಾದೇವಸ್ವಾಮಿ, ಊರು ಹೊಸಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಬಾಲ್ಯದಿಂದಲೂ ಚಿತ್ರಗಳನ್ನು ಬಿಡಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡೆ. ನನ್ನ ಜೀವನದಲ್ಲಿ ಅನೇಕ ಕಷ್ಟಗಳು, ಸರಮಾಲೆಗಳೇ ಬಂದು ಹೋದವು. ನನ್ನ ಊರಿನಲ್ಲಿ ನಾನು ಏನು ಕೆಲಸ ಮಾಡಲಾಗದ ಪರಿಸ್ಥಿತಿಯಲ್ಲಿ ಕುಳಿತಿದ್ದಾಗ ನನ್ನ ಪರಿಸ್ಥಿತಿಯನ್ನು ಗಮನಿಸಿದ ನನ್ನೂರಿನವರೇ ಆದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ HB ನಾಗರಾಜ ಮೂರ್ತಿ ಅವರು ನನ್ನನ್ನು ಬೆಂಗಳೂರಿಗೆ ಕರೆತಂದು ನನಗೆ ಆಶ್ರಯವನ್ನು ಕೊಟ್ಟು ಒಂದು ಕೆಲಸಕ್ಕೆ ಸೇರಿಸಿದರು. ಅಲ್ಲೇ ಇದ್ದ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ ಕಾಜಾಣ ಮಲ್ಲತಳ್ಳಿಯಲ್ಲಿ ಒಂದು ವರ್ಷಗಳ ಕಾಲ ಫಸ್ಟ್ ಇಯರ್ BFA ಸ್ಟಡಿ ಮಾಡಿದೆ ಸಾಂಪ್ರದಾಯಿಕ ಶಿಲ್ಪ. ಹಾಗೂ ಬಿಡದಿಯಲ್ಲಿ ಸೋಮಶೇಖರ ಆಚಾರ್ಯ ಮಾಸ್ಟರ್ ಅವ್ರ ಹತ್ರ 1 ವರ್ಷಗಳ ಕಾಲ ಶಿಲ್ಪಕಲೆಯನ್ನು ಕಲಿತೆ. ಹಾಗೆ ನನ್ನ ನೆಚ್ಚಿನ ಗುರುಗಳಾದಂತಹ ಸುರೇಂದ್ರ ಕೆ ವಿಶ್ವಕರ್ಮರವರ ಬಳಿ 15 ವರ್ಷಗಳ ಕಾಲ ನವ್ಯ ಕಲೆಯ ಬಗ್ಗೆ ಪರಿಣತಿಯನ್ನು ಪಡೆದುಕೊಂಡು ಮಾಡರ್ನ್ ಆರ್ಟ್ಸ್, ಕಾಂಟೆಂಪ್ರರಿ ಆರ್ಟ್ಸ್ಗಳನ್ನು ಮಾಡುತ್ತಾ ಸಾವಿರಾರು ಕಲಾಕೃತಿಗಳನ್ನು ರಚಿಸಿ ಅನೇಕ ದೇವಾಲಯಗಳಿಗೆ ಸ್ಥಾಪಿಸಿಕೊಂಡಿವೆ ನನ್ನ ಕಲಾಕೃತಿಗಳು. ಹಾಗೂ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ವತಿಯಿಂದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆಯುವ ಅನೇಕ ಶಿಲ್ಪಕಲಾ ಶಿಬಿರಗಳಲ್ಲಿ
ಭಾಗವಹಿಸಿ ಸೃಜನಶೀಲ ಶಿಲ್ಪಕಲಾಕೃತಿಗಳನ್ನು ರಚಿಸಿರುತ್ತೇನೆ ಹಾಗೂ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನನ್ನ ಶಿಲ್ಪಕಲಾಕೃತಿಗಳು ಮತ್ತು ಚಿತ್ರ ಕಲಾಕೃತಿಗಳನ್ನು 15ಕ್ಕೂ ಹೆಚ್ಚು ಕಲಾ ಪ್ರದರ್ಶನಗಳನ್ನು ಮಾಡಿರುತ್ತೇನೆ. ಅನೇಕ ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದಲ್ಲಿ ನನ್ನ ಕಲಾಕೃತಿಗಳು ಪ್ರಚಾರವಾಗಿವೆ. ಇದನ್ನೆಲ್ಲ ಗುರುತಿಸಿದ ಸುರ್ವೆ ಕಲ್ಚರಲ್ ಅಕಾಡೆಮಿ, ಸುರ್ವೆ ನ್ಯೂಸ್ ಪತ್ರಿಕೆ, ಟಿ ವಿ ಚಾನಲ್ನವರು 13/12/2019ರಲ್ಲಿ ರಾಷ್ಟ್ರೀಯ ಶಿಲ್ಪಕಲಾ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಸನ್ಮಾನಿಸಿವೆ. ಈಗ ನನಗೆ ಮಂಗಳೂರಿನಲ್ಲಿ ಕರುನಾಡ ಕಣ್ಮಣಿ ರಾಜ್ಯ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರುವುದು ನನಗೆ ತುಂಬ ಸಂತೋಷ ತಂದಿದೆ. ಈ ಪ್ರಶಸ್ತಿಗಳು ನನ್ನನ್ನು ಶಿಲ್ಪಕಲಾವಿದನಾಗಿ ಮಾಡಿ ಪರಿವರ್ತನೆ ಮಾಡಿದ ಕಲಾ ಸಾಧಕ ಎನ್ ಮರಿಸಮ್ಮ ಆಚಾರ್ ಹಾಗೂ ನನ್ನೂರಿನವರೇ ಆದ ಶ್ರೀಮತಿ ಚಂದ್ರಪ್ರಭಾ HB ನಾಗರಾಜಮೂರ್ತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೋಸ್ಕರ ನೀವೆಲ್ಲರೂ ಸೇರಿ ಒಂದು ಚಪ್ಪಾಳೆಯ ಮೂಲಕ ಅವ್ರನ್ನ ಅಭಿನಂದಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಿದ್ದೇನೆ. ಇದೇ ರೀತಿ ನನ್ನಂಥ ಸಾವಿರಾರು ಸಾಧನೆಯ ಸಾಹಸಿಗರಿಗೆ ಈ ಸಂಸ್ಥೆಯು ಈ ಪ್ರಶಸ್ತಿಯನ್ನು ಮುಂದೆ ನೀಡಲಿ ಎಂದು ಆಸೆ ಪಡ್ತೀನಿ. ಇಷ್ಟನ್ನು ಮಾತುಗಳನ್ನು ಆಡಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೋರಾದ ಚಪ್ಪಾಳೆ. ಇವತ್ತು ಕವನವನ್ನು ವಾಚಿಸಿದ್ದಾರೆ. ಜೋರಾದ ಚಪ್ಪಾಳೆ ಇವರಿಗೂ ಕೂಡ ಕೊಡಿ. ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನ ಇವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡದ ಶಾಲು ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ಶ್ರೀ ಭದ್ರದೀನ್ ಕೂಡೂರು ಇವರಿಗೆ ಕೊಡ್ತಾ ಇದ್ದಾರೆ. ಶ್ರೀ ರೇಮನ್ ಬಿಕುನ್ನ ಇವರಿಗೂ ಕೂಡ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡದ ಕಂಪಿನ ಕಾರ್ಯಕ್ರಮದಲ್ಲಿ ನೇಪಾಳದಲ್ಲೂ ಕೂಡ ಅದ್ಭುತವಾದ ನೇಪಾಳದ ಟೊಪ್ಪಿಯನ್ನು ಇಟ್ಟು ಅವರು ಅಲ್ಲಿ ಎಲ್ಲರನ್ನು ರಂಜಿಸಿದ್ರು. ಬಂಪನಾಡು ದೇವಿಗೆ ಬಂಗಾರದ ಪಾಲಕ್ಕೆ ಆಗ್ತಾ ಇದೆ. ನಿಮ್ಗೆಲ್ರಿಗೂ ನಾನು ಇನ್ವಿಟೇಷನ್ ಹೀಗೆ ಹೇಳ್ತಾ ಇದ್ದೇನೆ, ಎಲ್ಲರೂ ಬರಬೇಕು. 25ಕ್ಕೆ ಅಲ್ಲಿ ಬಂದು ಆ ದೇವಿಗೆ ಆ ಬಂಗಾರ ಪಾಲಕ್ಕೆ ಸಮರ್ಪಣೆ ಮಾಡಿ ಅಲ್ಲಿ ಊಟ ಎಲ್ಲ ಮಾಡಿ ಹೋಗುವಂಥದ್ದು. ಸಾಧ್ಯ ಆದರೆ ಎಲ್ಲರೂ ಮುಲ್ಕಿಗೆ 25ನೇ ತಾರೀಕಿಗೆ ಬರಬೇಕು. ನಾಳೆ ಹಾಗೆ ನಮ್ಮ ಈ ಮುಲ್ಕಿಯಲ್ಲಿ ಒಂದು ಹರಿಶ್ಚಂದ್ರ ಸಾಲಿಯ ಒಳ್ಳೆಯ ಜ್ಯೋತಿಷಿ, ಒಳ್ಳೆಯ ಪುಸ್ತಕಗಳನ್ನು ಬರೀತಾರೆ. ಹೊಸ ಅಂಗನೆಯಲ್ಲಿ ಒಂದು ಮಾಸಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಸಾಹಿತ್ಯದಲ್ಲಿ ಮೊನ್ನೆ ಪ್ರಶಸ್ತಿ ಸಿಕ್ಕಿ ಅವರು ಈಗ ಅವರಿಗೆ ನಮ್ಮ ಮುಲ್ಕಿಯ ಪರವಾಗಿ ಸಾಂಗ್ರಿಕ ಪರವಾಗಿ ನಾಳೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಕಡೆಯದಾಗಿ ಹೇಳೋದು ಅಂತ ಹೇಳಿದರೆ ಹೇಳಿದರು ಕ್ಯಾನ್ಸರಿಗೆ ಮದ್ದು ಹುಡುಕಿದ್ದಾರೆ. ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ 72 ವರ್ಷ, 48 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. 6 ತಿಂಗಳ ಹಿಂದೆ ನನಗೆ ಲಂಗ್ ಕ್ಯಾನ್ಸರ್, ಸ್ವೆಟ್ ಟು ದ ಲಿವರ್, ಸ್ವೆಟ್ ಟು ದ ಬೋನ್ ಇದಾಗಿ ನನಗೆ ಸಡನ್ ಇದಾಯಿತು. ಬೆನ್ನು ನೋವು ಹೇಳಿ ಚೆಕಪ್ಪಿಗೆ ಹೋದಾಗ ನನಗೆ ಗೊತ್ತಾಯಿತು ಸ್ಟೇಜ್ 3. ನಾನು ಡಾಕ್ಟ್ರು ನಮ್ಮದು ಚರಣ್ ಹೇಳಿದ್ದಾರೆ ಶೆಟ್ಟಿ ಅವ್ರ ಹತ್ರ ಹೇಳಿದೆ, ಏನು ಎದುರಿಗೆಲ್ಲ ನನಗೆ ನನ್ನಲ್ಲಿ ಮದ್ದಿದೆ, ನಿಮ್ಮದು ಮದ್ದು ಕೊಡಿ. ಇಲ್ಲಿ ಟಾರ್ಗೆಟ್ ಮೆಡಿಸಿನ್ ನನಗೆ ದಿವಸಕ್ಕೆ 1 ಮಾತ್ರ, ಅದರ ಒಟ್ಟಿಗೆ ನನ್ನ ಮದ್ದು. ನಂದು ಮದ್ದು ಹೇಳಿದರೆ ಖಾಲಿ ಮನೆ ಮದ್ದು, ನಾವು ಹರ್ಬಲ್ ಆಲ್ಟರ್ನೇಟಿವ್ ಮೆಡಿಸಿನ್ ಮನೆಯಲ್ಲೇ ತಯಾರು ಮಾಡುವಂಥದ್ದು. ಆಲ್ಕಲೈನ್ ಟೀ, ಲಕ್ಷ್ಮಣ್ ಟೀ, ಲಕ್ಷ್ಮಣ್ ಪಾಲ್, ಹೀಗೆ ಕೆಲವೆಲ್ಲ ಐಟಮ್ ಇದೆ. ಮಲೇಷಿಯಾದೊಂದು ಡಿಎಕ್ಷನ್ ಇದೆ. ಇದನ್ನೆಲ್ಲ ತಗೊಂಡು 3 ತಿಂಗಳ ನಂತರ ಪೆಟ್ ಮಾಡುವಾಗ 90% ಗುಣ ಆಗಿದೆ. ಇವತ್ತು ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಇರಲಿಕ್ಕಿಲ್ಲ, ಬೆಡ್ಡಲ್ಲಿ ಇರ್ತಿದ್ದೆ. ಆದರೆ ನನಗೆ ಧೈರ್ಯ ಆಗ್ತಾಯಿದೆ. ನಾನು ಒಂದು 50 ಮಂದಿ ಟ್ರೀಟ್ಮೆಂಟಲ್ಲಿ ನಂದು 34ನೇ KG. ಇವತ್ತು ಏನು ಮಂಗಳೂರಿನಲ್ಲಿ ಚಿಕ್ಕ ಪ್ರಾಯದ ಒಬ್ಬರು ಲಿವರ್ ಕ್ಯಾನ್ಸರ್ ಆಗಿ ಬಂದಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಯಾವುದಿಲ್ಲ, ಲಿವರಲ್ಲಿ ಮತ್ತೆ ಕೆಲವು ಸ್ವಲ್ಪ ಸ್ಪ್ರೆಡ್ ಆಗಿದೆ. ಅವರಿಗೆ ಡಾಕ್ಟರ್ ಹೇಳಿದ್ದು ನಿಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಲಿವರ್ ಯಾರಿಗೂ ಕೊಡೋದು, ಯಾರ್ದು ಲಿವರ್ ತಗೊಳ್ಳೋದು? ಅದರಿಂದಾಗಿ ಅವರಿಗೆ ನಾನು ಹೇಳಿದೆ ನೀವು ಬನ್ನಿ ಹೇಳಿ. ಈಗ ಸಂತೋಷ 3-4 ದಿವಸ ಆಯ್ತಷ್ಟೇ. ಈಸ್ ವೆರಿ ಹ್ಯಾಪಿ. ಅದು ಒಂದು ಕಂಪ್ಲೀಟ್ ಗುಣ ಆಗಿದೆ. ಆದರೆ ನಮಗೊಂದು ಮುಲ್ಕಿಗೊಂದು ಒಳ್ಳೆಯ ಹೆಸರು. ವಿ ಆರ್ ಗೋಯಿಂಗ್ ಟು ಮೇಕ್ ದ ಪೇಟೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಡಿಸಿನ್. ಹಾಗೆ ಇವತ್ತು ಇಲ್ಲಿ ದೇರಳಕಟ್ಟೆಯಲ್ಲಿದ್ದಂಥ 2-3 ಬ್ರೆಸ್ಟ್ ಕ್ಯಾನ್ಸರ್ ಸ್ಟೇಜ್ 2, ಸ್ಟೇಜ್ 3 ನಾವು ಆಪ್ರೇಟ್ ಮಾಡಿ 6 ತಿಂಗಳಾಯಿತು. ಕಂಪ್ಲೀಟ್ ಹುಷಾರಾಗಿದ್ದಾರೆ. ನಿನ್ನೆ ಮೊನ್ನೆ ಅವರು ಬಂದು ಕಂಪ್ಲೀಟ್ ಮದ್ದೆಲ್ಲ ತಗೊಂಡು ಹೋಗಿದ್ದಾರೆ.
ಅದೇ ರೀತಿ ಓವಿಯನ್ ಕ್ಯಾನ್ಸರ್ ಸ್ಟೇಜ್ 4. ಫಾದರ್ ಮುಲ್ಲರ್ಸಲ್ಲಿ ಡಾಕ್ಟ್ರು ಇವರು 1 ತಿಂಗಳಿಗಿಂತ ಜಾಸ್ತಿ ಬದುಕುವುದಿಲ್ಲ, ಸಾಯ್ತಾರೆ ಹೇಳಿದ ಪೇಷಂಟು ಈಗ ಒಂದು ವರ್ಷ 3 ತಿಂಗಳಾಯಿತು, ಕಂಪ್ಲೀಟ್ ಹುಷಾರಾಗಿದೆ, ಪಿಕ್ಚರೇ ಚೇಂಜ್ ಆಗಿದೆ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ನಮ್ಮ ಆಯುರ್ವೇದದಲ್ಲಿ ಕೆಲವೆಲ್ಲ ಮದ್ದು ಒಳ್ಳೆಯದಿದೆ, ನಮಗೆ ಮಾತ್ರ ಗೊತ್ತಿಲ್ಲ. ನಾವು ಅದನ್ನು ಪ್ರಾಯೋಗಿಕವಾಗಿ ನನಗೆ ಆಸ್ಪತ್ರೆ ಇದ್ದದ್ರಿಂದ ನಾನು ಪೇಷಂಟನ್ನು ಅಡ್ಮಿಟ್ ಮಾಡಿ ಕೊಟ್ಟು ನೋಡಿ ಅವ್ರ ಗುಣ ಆಗಿದೆ. ಇದರಿಂದಾಗಿ ಮುಂದೆ ಈ ಹರ್ಬಲ್ ಆಯುರ್ವೇದಿಕ್ ಮೆಡಿಸಿನ್ ಪೈಲ್ಸಿಗೆ ವಿದೌಟ್ ಆಪರೇಷನ್ ಪೈಲ್ಸ್, ಪಾರ್ಕಿನ್ಸನ್ಸ್ ಡಿಸೀಸ್, ಸೋರಿಯಾಸಿಸ್, ಹಾಗೆ ಕೆಲವಾರು ಡಿಸೀಸ್ಗೆ ನಾವು ಮದ್ದು ಕೊಡ್ತೇವೆ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರವೀಂದ್ರ ಶೆಟ್ಟಿಯವರು ಈ ಶಾಲೆಯನ್ನು ನಡೆಸಲು ತುಂಬ ಸಂತೋಷ ಆಯಿತು. ಒಂದು ಒಳ್ಳೆಯ ಸಭಾಂಗಣ, ಸ್ವಲ್ಪ ಮಾಳಿಗೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಿಫ್ಟ್ ಮಾಡಿ ಇನ್ನು ಮುಂದೆ ಪ್ರಾಯದವರೆಲ್ಲ ಬರಲಿಕ್ಕೆ ಸುಲಭ ಆಗಬೇಕು. ನಾನು ಒಂದು ಕಿರು ಕಾಣಿಕೆಯನ್ನು ಪ್ರದೀಪ್ ರವರಿಗೆ ಕೊಡಬೇಕು ಮತ್ತು ನಮ್ಮ ಬಪ್ಪನಾಡ್ ದುರ್ಗಾ ಪರಮೇಶ್ ದೇವರ ಪ್ರಸಾದವನ್ನು ಕೊಡಬೇಕೇಳಿ ಆಸೆ ಮಾಡ್ತಾ ಇದನ್ನು ತಗೊಂಡು ನಿಮ್ಮ ಮುಂದೆ ಮಾಡುವಂಥ ಎಲ್ಲ ಯಾವ ಪುಸ್ತಕ ಬಿಡುಗಡೆ ಆಗಲಿ ಅಂತ ಕಾರ್ಯಕ್ರಮ ಒಳ್ಳೆಯದಾಗಬೇಕೇಳಿ ಹೇಳುತ್ತಾ ನನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಅಂದವಾಗಿ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆಲೆಸಿದಂತಹ ಎಲ್ಲ ಕವಿಗಳು, ಕಲಾವಿದರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಪ್ರದೀಪ್ ಕುಮಾರ್ ಮತ್ತು ನನ್ನ ಪರಿಚಯ ಸಾಧಾರಣ ಈಗ 3 ವರ್ಷದಿಂದ ಬಹಳ ಗಾಢವಾಗಿದೆ. ದಿವಸಾಗಲೂ ನಾವು ಈ ಸಾಹಿತ್ಯದ ಬಗ್ಗೆ, ಕವನ ಬಗ್ಗೆ, ಚಿತ್ರಕಲೆ ಬಗ್ಗೆ ಬಹಳಷ್ಟು ವಿಮರ್ಶೆಗಳನ್ನು ಕೂಡ ಮಾಡ್ತಾ ಇರ್ತೇವೆ. ಅವರು ನನ್ನ ಆತ್ಮೀಯ ಗೆಳೆಯರು. ಇದು ಈ ಮರಣಶಾಸನ ಹೇಳುವಂಥದ್ದು ಅವರು 2ನೇ ಕೃತಿ. 3 ಬಾರಿ ಇದು ಪ್ರಿಂಟಾಗಿ ಬರ್ತದೆ ಅಂತ ಹೇಳಿದರೆ ಅದರ ಡಿಮಾಂಡ್ ಎಷ್ಟಿದೆ ಅಂತೇಳಿ ಎಲ್ಲರಿಗೂ ಅರ್ಥವಾಗ್ತದೆ. ಮತ್ತು ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಟೀಕೆ ಮತ್ತು ವಿಮರ್ಶೆ ಇದನ್ನು ಸ್ವೀಕರಿಸುವವನು ಮಾತ್ರ ನಿಜವಾದ ಒಂದು ಬರಹಗಾರ. ಓದು ಮತ್ತು ಅಧ್ಯಯನಶೀಲತೆ ಬೆಳೆಸಿಕೊಳ್ಳುವಂತಹ ಬರವಣಿಗೆ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಅದು ಮಾತ್ರ ಸಾಧ್ಯ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬರವಣಿಗೆಗೆ ವಸ್ತು ಮತ್ತು ವಿಷಯ ಬಹಳ ಮುಖ್ಯ. ಬರಹಗಾರರು ವಿಷಯದ ಬಗ್ಗೆ ಸ್ಥಿತಪ್ರಜ್ಞರಾಗಿರಬೇಕು. ಕತೆ ಕಾದಂಬರಿಗಳ ವಸ್ತುವಿಗೆ ಸೃಜನಶೀಲತೆ ಜೊತೆಗೆ ಬರಹದ ತಾಂತ್ರಿಕತೆಯೂ ಬೇಕು ಅಂತ ನನ್ನ ಒಂದು ಅನಿಸಿಕೆ. ಪ್ರದೀಪ್ ಕುಮಾರ್ ಅವರು ಈಗಾಗಲೇ 50 ಕಾದಂಬರಿ ಬರೆದು ಮುಗಿಸಿದ್ದಾರೆ. ಬಹಳಷ್ಟು ಪ್ರತಿಭಾವಂತರು, ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಂತಹ ಒಂದು ಬರಹಗಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ 2019ರ ಮುಖ್ಯ ಕಾದಂಬರಿಗಾರ ಪ್ರಶಸ್ತಿ ಕೂಡ ಲಭಿಸಿದೆ. ಮತ್ತು ಇನ್ನೂ ಅವರು ಹೆಚ್ಚು ಹೆಚ್ಚು ಕಾದಂಬರಿ ಬರೆಯುವಂತಾಗಲಿ, ಸೃಜನಶೀಲತೆಯಿಂದ ಅವರೊಂದು ವಸ್ತು ಮತ್ತು ವಿಷಯವನ್ನು ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚಿನ ಕಾದಂಬರಿ ಬರೆಯುವಂತಾಗಲಿ, ಆದಷ್ಟು ಬೇಗನೆ 100ರ ಗಡಿ ಮುಟ್ಲಿ ಅಂತೇಳಿ ನಾನು ಈ ಸಂದರ್ಭ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಬಯಸ್ತಾ ಇದ್ದೇನೆ. ಮತ್ತು ಹೇಗೆ ಊಟಕ್ಕೆ ಒಂದು ಅನ್ನ ಸಾರಿನ ಜೊತೆ ಪಾಯಸ, ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ, ಕೋಸಂಬರಿ ಪಲ್ಯ ಸೇರಿದಾಗ ಪರಿಪೂರ್ಣತೆ ಬರುತ್ತದೋ ಅದೇ ರೀತಿ ಬದುಕಿನಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಶಿಕ್ಷಣ, ಆಧ್ಯಾತ್ಮ, ಸಮಾಜ ಸೇವಾ ವಿಶಾಲ ಮನೋಭಾವನೆ ಇದ್ದಾಗ ಮಾತ್ರ ಬದುಕಿಗೊಂದು ಅರ್ಥ ಬರ್ತದೆ ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಕೆಲವು ಸಂಘಟನೆಗಳು 1-2 ವರ್ಷ ಕೆಲಸ ಮಾಡ್ತವೆ, ಅಲ್ಲೇ ಮುಚ್ಚಿ ಹೋಗ್ತವೆ. ಆದರೆ ಪ್ರದೀಪ್ನವರು ಆಗಲ್ಲ. ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದರು. ಈಗ ಪ್ರತಿ ವರ್ಷ 3-4 ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಭಾವಂತರಿಗೆ ಒಳ್ಳೆಯ ಪುರಸ್ಕಾರ ಕೊಟ್ಟು ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಅವರ ಈ ಕಥಾಬಿಂದು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ, ಅವರ ಕಾದಂಬರಿಯಲ್ಲಿ ಇನ್ನೂ ಹೆಚ್ಚಿನ ಕಾದಂಬರಿಗಳನ್ನು ಬರೆಯುವಂತಾಗಲಿ, ಅವರಿಗೆ ದೇವರು ಒಳ್ಳೆಯ ಒಂದು ಬರವಣಿಗೆಗೆ ಬೇಕಾದಂಥ ಸ್ಫೂರ್ತಿಯನ್ನು ಕೊಡಲಿ ಅಂತೇಳಿ ಇವತ್ತು ಅವರಿಗೆ ಒಂದು ಒಳ್ಳೆಯ ಶುಭವನ್ನು ಹಾರಿಸುತ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಊರಿನ ಡಾಕ್ಟರ್ ನಾಗೇಂದ್ರ ಅವರೇ, ಅವರ ಶ್ರೀಮತಿಯವರೇ, ಇಲ್ಲಿಯ ಈ ರತ್ನ ಸಂಸ್ಥೆಯ ಅಧ್ಯಕ್ಷರಾದ ಉಳಿದಿಟ್ಟು ರವೀಂದ್ರ ಶೆಟ್ಟಿಯವರೇ, ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ಮತ್ತು ಆತ್ಮೀಯ ಬಂಧುಗಳೇ, ಈ ಪ್ರದೀಪ್ರವರು ಅಲ್ಲೆಲ್ಲಿ ಸಣ್ಣ ಸಣ್ಣ ಈ ಗಿಡಗಳನ್ನು ನೆಡುವ ಈ ಕಾರ್ಯಕ್ರಮ ನಿಜವಾಗಿ ನಮಗೆ ಈ ಕನ್ನಡ ಸಾಹಿತ್ಯಕ್ಕೆ ಒಂದು ಪೂರಕವಾದ್ದು. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರುವುದು ಒಂದು ಒಳ್ಳೆಯ ಪ್ರಕ್ರಿಯೆಯಾಗಿದೆ.
ನೀವೆಲ್ಲ ಬಂದು ಮಧ್ಯಾಹ್ನದಿಂದ ಈಗಿನವರೆಗೆ ಇಲ್ಲಿದ್ದೀರಿ. ನಿಮಗೆಲ್ಲ ಅಭಿನಂದನೆಗಳು. ಮತ್ತು ನೀವೆಲ್ಲ ಈ ಕಾರ್ಯಕ್ರಮದ ಕೊನೆಯವರೆಗೆ ನಮ್ಮ ಅಧ್ಯಕ್ಷ ಡಾಕ್ಟರ್ ನಾಗೇಂದ್ರ ಅವರ ಮಾತುಗಳನ್ನು ಕೇಳಿಯೇ ತೆರಳಬೇಕು ಅಂತ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಂದೆಯೂ ಶುಭವಾಗಲಿ. ನಿಮ್ಮ ಎಲ್ಲ ಜೀವನ ಒಳ್ಳೆಯದಾಗಲಿ. ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರಕ್ರಿಯೆಗಳು ನಡೆದುಕೊಂಡು ಹೋಗಲಿ. ಮತ್ತು ಅಧ್ಯಕ್ಷರ ಭಾಷಣ ಅವರಿಗೆಲ್ಲರೂ ನಿಲ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಏನು ಮಾತಾಡೋದು ಅಂತ ಅರ್ಥ ಆಗ್ತಾ ಇಲ್ಲ, ಆದರೂ ಕೂಡ ಒಂದೆರಡು ಮಾತನ್ನು ಆಡಲೇಬೇಕಾಗಿದೆ. ಯಾಕಂದರೆ ಪ್ರಿಯಾ ಹರೀಶ್ ಅವರು ಹೇಳಿದ್ದಾರೆ. ಹಾಗೆ ಇದು ಪ್ರದೀಪ್ ಕುಮಾರ್ ಅವರು ಆಯೋಜಿಸಿದಂತಹ ಸಾಹಿತ್ಯ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ನಾನು ಹೊಸದೇನು ಬರುವುದಲ್ಲ. ಇದಕ್ಕಿಂತ ಮೊದಲು ತುಂಬ ಬಾರಿ ಬಂದೆ. ಅವರು ನನ್ನನ್ನು ತಂಗಿ ಅಂತ ಸ್ವೀಕಾರ ಮಾಡಿ ಎಲ್ಲರ ಜೊತೆ ಎಲ್ಲರನ್ನು, ಈಗ ತಂಗಿ ಅಂತ ಮಾತ್ರ ಅಲ್ಲ, ಒಬ್ಬರು ತಾಯಿ ಆಗಿರಲಿ ಅಥವಾ ಏನೇ ಅಕ್ಕಂದ್ರಿ ಆಗಿರಲಿ ತಂಗಿಯರಾಗಿರಲಿ ಯಾರೇ ಒಂದು ಫ್ರೆಂಡ್ಸ್ ಟೈಪ್ ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಈ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರಂತಹ ಹೇಳಿದರೆ ನಾವು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗ್ತದೆ ಇಲ್ಲಿ. ಯಾಕೆ ಅಂತ ಹೇಳಿದರೆ ಇಂತಹ ಕಾರ್ಯಕ್ರಮಗಳನ್ನು ಒಂದು ಆಯೋಜಿಸಬೇಕು ಅಂತ ಇದ್ದರೆ, ಈಗ ನಮಗೆ ಒಂದು ವರ್ಷಕ್ಕೊಂದು ಕಾರ್ಯಕ್ರಮ ಆಯೋಜಿಸಬೇಕಿದ್ರೆ ಕಷ್ಟಪಡ್ತೇವೆ ನಾವು. ಅಂಥದ್ರಲ್ಲಿ ಅವರು ನನಗೆ ಒಂದೊಂದು ಸರ್ತಿ ಅನ್ನಿಸ್ತದೆ, ಇವರು ಹೇಗಪ್ಪ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ. ಆದರೆ ಮತ್ತೆ ಅಲ್ಲಿಂದ ನಾನೊಂದು ಅವರು ಎಷ್ಟಾದರೂ ಗಂಡಸರಲ್ವಾ, ಹೆಂಗಸರಿಗಿಂತ ಗಂಡಸರಿಗೆ ಸ್ವಲ್ಪ ಪೌರುಷ ಜಾಸ್ತಿ ಇರ್ತದಂತೆ. ಹಾಗೆ ಕಾರಣವೋ ಏನೋ ಗೊತ್ತಿಲ್ಲ ನನಗೆ. ಹಾಗೆ ನಾನು ಕೂಡ ನೋಡುವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದೇನೆ. ನಮ್ಮದು ಸತ್ಯಶಾಂತ ಪ್ರತಿಷ್ಠಾನ ಅಂತ ಹೇಳುವಂಥ ಇದರದ್ದು ಸಂಸ್ಥೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಕೂಡ ಈಗ ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗೆ ನೀವು ಕೂಡ ಎಲ್ಲರೂ ಬರಬೇಕು. ನನ್ನ ಒಂದು ಪ್ರತಿಷ್ಠಾನದ ಇವರು, ಅವರ ಹೆಸರು ಈಗ ಮರ್ತೋಯ್ತು, ಅವರ ಬಿಳಿ ಬಟ್ಟೆ ನೋಡುವಾಗ ನನಗೆ ಹೆದರಿಕೆ ಆಗ್ತದೆ, ಜಾಸ್ತಿ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ. ಹಾಗೆ ನನಗೆ ಕೂಡ ಇಲ್ಲಿ ನಮ್ಮ ಪ್ರತಿಷ್ಠಾನದ ಪರವಾಗಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಕೂಡ ಅವಕಾಶ ಕೊಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿಗೆ ಬಂದದ್ರಿಂದ ಪ್ರದೀಪ್ ಕುಮಾರ್ ಅವರಿಂದಾಗಿ ನಮಗೆ ಏನೆಲ್ಲ ಒಂದು ಲಾಭ ಆಯಿತು. ಲಾಭ ಅಂದರೆ ಹಣದ ವಿಷಯದಲ್ಲೆಲ್ಲ ಎಲ್ಲರೂ ನೆನೆಸ್ಯಾರು, ಏನು ಪ್ರದೀಪ್ ಕುಮಾರ್ ಅವರು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆ ಕಾರಣ ತುಂಬ ಹಣ ಮಾಡಿರುವರು ಅಂತ. ಅದೆಲ್ಲ ಹೇಳಿದ್ದು ನಾನು. ಲಾಭ ಏನು ಅಂತ ಹೇಳಿದ್ರೆ ಎಲ್ಲರ ಜನರ ಜೊತೆ ನಾವು ಹೇಗೆ ಇರಬೇಕು, ಪರಿಚಯ ಯಾವ ರೀತಿ ಆಯಿತು ಅಂತ ಹೇಳೋದು. ಕೆಲವರು ಮನೆಯ ಒಳಗಡೆ ಪೂಜೆ ಅಂತ ಮಾಡ್ತಾರೆ, ಆದರೆ ನಾವು ಹೊರಗೆ ಇಲ್ಲಿ ಪ್ರಾಪಂಚಿಕವಾಗಿ ಸಾಹಿತ್ಯ ಪೂಜೆ ಅಂತ ಹೇಳುವಂತಹದ್ದನ್ನು ಮಾಡುವ ಕಾರಣ ಅದಕ್ಕೆ ಯಾರು ಕಾರಣರಾಗಿದ್ದಾರೆ, ಪ್ರದೀಪ್ ಕುಮಾರ್ ಅವರ ಮನೆಯವರು ಹಾಗೂ ಪ್ರದೀಪ್ ಕುಮಾರ್ ಇವರಿಗೂ ಇನ್ನೂ ಜಾಸ್ತಿಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರಲಿ, ನಮ್ಮನ್ನು ಕರೀತಾ ಇರಲಿ, ನಾವೆಲ್ಲರೂ ಬರ್ತಾ ಇರ್ತೇವೆ, ಪ್ರದೀಪ್ ಕುಮಾರ್ ಅವರು ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತ ಹೇಳ್ತಾ ನಾನು ಒಂದು ಎರಡೇ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಾವು ಬರಬೇಕು ಅಂತ ನಮಗೆ ಅವರು ಸುಮಾರು ಒಂದು 6 months ಬ್ಯಾಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರಿಚಯ ಆಗಿದ್ದು. ಹಾಗಾಗಿ ಅವರು ನೇಪಾಳದ ಕಾರ್ಯಕ್ರಮ ಕೂಡ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಆ್ಯಂಡ್ ವಿ ಫೆಲ್ಟ್ ವೆರಿ ಹೋಮ್ಲಿ ದೇರ್. ನಾನು ಸುಮಾರು ದೇಶಗಳನ್ನ ಸುಮಾರು ಜನಗಳ ಜೊತೆ like varieties of people, most of the places. ಬಹುಮುಖ ಕಲಾವಿದ ಜೋರಾದ ಚಪ್ಪಾಳೆಯನ್ನು ನೀಡಿ ಗೋಪಾಲಕೃಷ್ಣ ಕಟ್ಟತ್ತಿಲ ಇವರಿಗೆ ಕನ್ನಡದ ಕಂಪಿನ ಶಾಲೆಯನ್ನು ಅವರಿಗೆ ಒದಗಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇವರೆಲ್ಲ ನಮ್ಮ ಜೊತೆ ಇರುವವರು. ಶ್ರೀ ರವೀಂದ್ರ ಕೇಳಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಸಾಹಿತ್ಯ ಅಭಿಮಾನಿಗಳು, ಸಜ್ಜನರ ಸಹವಾಸ ಹೆಜ್ಜೆನು ನಿಲ್ಲಿದಂತೆ ಅಂತ ಹೇಳ್ತಾರೆ ಸರ್ವಜ್ಞ ಅಂತ. ನಾನು ನಮ್ಮ ಯಜಮಾನರಷ್ಟು ಒಳ್ಳೆ ಮಾತುಗಾರನಲ್ಲ, ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ ಅವರಿಂದಾಗಿ. ಏನೋ ಎಕ್ಸ್ಟ್ರಾ ಹಲ್ ತೆಗಿಯೋದು ಬೆಟರ್ ಅಂತ ಹೇಳ್ತಾ ಇದ್ದಾರೆ ಸಾರು. ಸೊ ನಾನು ಸುಮಾರು 35 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.
ಹಾಗೆ ಈ ಫೋನ್ ಮಾಡಿ ಹೇಳಿದಾಗ ನಾನೇನು ಮಾಡಿದೆ, ನಿನ್ನೆ ರಾತ್ರಿ ಬೆಂಗಳೂರು ಬಸ್ಸಲ್ಲಿ ಬಿಟ್ಟು ಮಣಿಪಾಲ್ಗೆ ಹೋದ್ವಿ. ಮಣಿಪಾಲಲ್ಲಿ ನಾನು 2ನೇ ಮಗಳು MDS ಮಾಡ್ತಾ ಇದ್ದಾಳೆ, ಈಗ 2nd ಇಯರು, ಆರ್ಥೋಡಾಂಟಿಯಾ ಅಂತ. ಸೊ ಅವಳಿಗೇನೆ ಎಕ್ಸಾಮ್ ಇತ್ತಿದ್ದಾರೆ, ಅವಳು ಬರ್ತಿದ್ದವಳು ಬಿಟ್ಬಿಟ್ಟು ನಾವು ಬಂದ್ವಿ. ಸೊ ಇಂದಿನ ಒಂದು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂತು. ನಮ್ಮ ಡಾಕ್ಟರ್ ಸುರೇಶ್ ಅವರು, ಆಮೇಲೆ ನಮ್ಮ ರವೀಂದ್ರ ಶೆಟ್ಟರು ಅವರ ಒಂದು ಕನ್ನಡ ಕಾಳಜಿ ಬಗ್ಗೆ ನನ್ನ ಸಲಾಮ್, ತುಂಬ ಚೆನ್ನಾಗಿ ಮಾತಾಡಿದರು. ಆ್ಯಂಡ್ ಅವ್ರ ಕಾಳಜಿಗೆ ಭಾರಿ ಖುಷಿ ಆಯಿತು ನನಗೆ. ಆ್ಯಂಡ್ ನಮ್ಮ ರೇಮಂಡ್ ಡಿಕೋನ ಅವರು, ಎಲ್ಲಕ್ಕಿಂತ ಜಾಸ್ತಿ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಮಧುರ ಕಂಠದಿಂದ ನಿರೂಪಣೆ ಮಾಡಿದ ಡಾಕ್ಟರ್ ಪ್ರಿಯಾ ಹರೀಶ್ ಅವರಿಗೆ, ಹಾಗೂ ಡಾಕ್ಟರ್ ಕುಡುವ ಅವರ ಒಂದು ಸೋಷಿಯಲ್ ಸರ್ವಿಸ್ ನನಗೆ ಗಮನ ಸೆಳೀತು. ಅವ್ರು ಹೇಳ್ತಾಯಿದ್ರು ಇಷ್ಟೊಂದು ಕ್ಯಾಂಪ್ಗಳು, ನಾವು ಸುಮಾರು ಒಂದು 20 ವರ್ಷದಿಂದ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನಮ್ಮದೇ ಆದ ಒಂದು ಟೀಮ್ ಇದೆ. ಡಾಕ್ಟರ್ ನೀರಜ್ ಅವರು ಮೆಡಿಕಲ್ಲು, ನಾನು ಡೆಂಟಲ್ಲು, ENT, ಆರ್ಥೋಮಾಲಜಿ, ನಮ್ಮ ಗ್ರೂಪ್. ನಾವು ಆಲ್ ಓವರ್ ದ ಬ್ಯಾಂಗ್ಳೂರ್ ಮಾಡಿಕೊಡ್ತೀವಿ. ಆ್ಯಂಡ್ ಎವ್ರಿ 3rd ಸಂಡೇ, ಎವ್ರಿ ಮಂತ್ 3rd ಸಂಡೇ ಆಂಧ್ರದಲ್ಲಿ ಅಮರಾಪುರ ಅಂತ ಒಂದು ವಿಲೇಜ್ ಇದೆ, ಸಣ್ಣ ವಿಲೇಜ್ ಅದು. ಅಲ್ಲಿ ನಾವು ಪ್ರತಿ 3ನೇ ಭಾನುವಾರ, ಪ್ರತಿ ತಿಂಗಳು 3ನೇ ಭಾನುವಾರ ನಾವು ರೆಗ್ಯುಲರಾಗಿ ಕ್ಯಾಂಪ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ, ಸುಮಾರು 4-5 ವರ್ಷಗಳಿಂದ. ಸೊ ಇದು ನಾವೇ ಸ್ವಂತ ಖರ್ಚೆಲ್ಲ ಇಟ್ಕೊಂಡು ಅಲ್ಲಿ ಸುಮಾರು ಒಂದು ಫುಲ್ ಒಂದು ಹೆಚ್ಚು ಕಮ್ಮಿ ಒಂದು 700-800 ಪೇಷಂಟ್ಸ್ ಇರ್ತಾರೆ. ನಮ್ಮದು ಡೆಂಟಲ್ ಒಂದು 100 ಪೇಷಂಟ್ಸ್ ಇರ್ತಾರೆ. ಬೇರೆ ಗೈನಕಾಲಜಿ, ENT, ಆಫ್ಥಮಾಲಜಿ, ಇದು ಯಾರು ನಮ್ಮ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಷಂಟ್ಸ್ ವಿಲ್ ಬಿ ದೇರ್, ಆ್ಯಂಡ್ ಡಿಫ್ರೆಂಟ್ ಕನ್ಸಲ್ಟೆಂಟ್ಸ್ ವಿಲ್ ಕಮ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ಕ್ಯಾಂಪ್. ಸೊ ಆ್ಯಂಡ್ ಒನ್ ಮೋರ್, ಈ ಒಂದು ವೇದಿಕೆಯಿಂದ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇರೋದೇನೆಂದರೆ, ಪ್ರತಿ ಭಾನುವಾರ ಒಂದು 7:15ರಿಂದ 7:45 ಚಂದ್ರವಾಹಿನಿಯಲ್ಲಿ ಒಂದು ರತ್ನತ್ರಯ ಅಂತ ಧಾರಾವಾಹಿ ಬರ್ತಾ ಇದೆ. ದಯವಿಟ್ಟು ನೋಡಿ ಅದನ್ನು. ಇಟ್ಸ್ ನಾವು ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ರತ್ನತ್ರಯ ಅಂದರೆ 3 ರತ್ನಗಳು: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ರತ್ನಗಳು ಅಂದರೆ ಕಾರು, ಬಂಗ್ಲೆ ಅಲ್ಲ, ಈ 3 ಒಂದು ತಳಹದಿ: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸೊ ಸಮ್ಯಕ್ ದರ್ಶನದ ಕೆಳಗೆ ನಾವು ಒಂದು ದೇವಸ್ಥಾನಗಳನ್ನ ತೋರಿಸ್ತೀವಿ. ಆ್ಯಂಡ್ ಸಮ್ಯಕ್ ಚಾರಿತ್ರ್ಯ ಅಂದರೆ ಗುಡ್ ಕ್ಯಾರೆಕ್ಟರ್, ಅದ್ರ ಕೆಳಗೆ ನಾವು ನೀತಿಕತೆಗಳನ್ನ ತೋರಿಸ್ತೀವಿ. ಆ ನೀತಿಕತೆಗಳನ್ನ ರೆಗ್ಯುಲರಾಗಿ ಶೂಟ್ ಮಾಡ್ತೀವಿ. ಸುಮಾರು ಜನ TV ಆರ್ಟಿಸ್ಟ್ಗಳು, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಎಲ್ಲ ಬರ್ತಾರೆ. ವಿ ಮನೋಹರ್ ಅಂತ ಕೇಳಿರ್ಬೋದು ನೀವು, ಅವರೆಲ್ಲ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಪ್ರಿಯಾ ಹರೀಶ್ಗೂ ಒಂದು ರೋಲ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನಸ್ಸಿನಲ್ಲಿ. ಆಮೇಲೆ 2ನೇದು ನೀತಿ ಕಥೆಗಳಾಯಿತು. ಆ್ಯಂಡ್ ದೆನ್ ಡಾಕ್ಟರ್ ನೀರಜ್ ಅವರು ರೆಗ್ಯುಲರಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ, ಅವ್ರದ್ದು ಬೇರೆಯವ್ರದ್ದು, ಚೆನ್ನಾಗಿದೆ ನೋಡಿ ಅದು. ಸೊ ಇಷ್ಟು ಇದ್ರ ಬಗ್ಗೆ ಮಾತಾಡ್ತಾ, ಪ್ರತಿ ಭಾನುವಾರ ಮಾತ್ರ ಸರ್, ಅದು ಪ್ರತಿ ಭಾನುವಾರನೇ ನನಗೆ ಆ ಖರ್ಚು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ದುಡ್ಡು. ಸೊ ಇನ್ನು ಪ್ರತಿದಿನ ಅದೇನಾಗುತ್ತೆ ಅಂದರೆ, ನಮ್ಮದು ಧಾರ್ಮಿಕ ಸೀರಿಯಲ್ ಆಗಿರೋದ್ರಿಂದ ಸ್ಪಾನ್ಸರ್ಸ್ ಸಿಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದ್ದರಿಂದ ನಮಗೇನು ಬೆನಿಫಿಟ್ ಅಂತ ಯೋಚನೆ ಮಾಡ್ತಾರೆ. ನಾನು ಈ ನಿಟ್ಟಿನಲ್ಲಿ ಒಂದು 4-5 ಜನನ ಕಾಂಟ್ಯಾಕ್ಟ್ ಮಾಡಿದಾಗ, ಏನು ನಾಳೆ ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಫೋನ್ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂದರು. ನಾನು ಬಿಟ್ಟೇ ಕೇಳೋದೇ ಬಿಟ್ಬಿಟ್ಟೆ. ನಾವೇನು ಜಾಸ್ತಿ ಇಲ್ಲ, ಒಂದು 30 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ಗೆ ಪ್ರತಿ ವಾರ 3,000 ರೂಪಾಯಿ, ಬರೀ 3,000. ಅದನ್ನು ಕೂಡ ಸಲ ಕತೆಗಳು ಹೇಳ್ತಾರೆ. 1.25 ಲಕ್ಷ ನನ್ನ ಕೈಯಿಂದ ಖರ್ಚು ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ 1.25 ಲಕ್ಷ ಖರ್ಚು ಮಾಡೋದು 3,000 ಯಾವ ಅಂತೇಳಿ ನಾನು ಯಾರನ್ನೂ ಕೇಳ್ತಾ ಇಲ್ಲ, ನಮ್ಮ ಸ್ವಂತ ಮಾಡ್ಕೊಳ್ತಾ ಇದ್ದೀವಿ. ಈಗ ಶ್ರವಣಬೆಳಗೊಳ ಸ್ವಾಮೀಜಿಗಳು ಹೇಳಿದ್ದಾರೆ, ನೋಡೋಣ ಈ ಸದ್ಯಕ್ಕಂತೂ ದಯವಿಟ್ಟು ನೋಡಿ, ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇದೆರಡು ಮಾತು ಹೇಳಿ ನನ್ನ ಒಂದು ಅಧ್ಯಕ್ಷ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಕವಿಗೋಷ್ಠಿಗಳಲ್ಲಿ ಪಾಲ್ಪಡೆದಿದ್ದಾರೆ. ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರಿಗೆ ನಮ್ಮ ಕಥಾ ಬಂಧು ಪ್ರಕಾಶನದ ವತಿಯಿಂದ ಇಂದು ನೆನಪಿನ ಕಾಣಿಕೆ, ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವಂತೆ ಪ್ರಾರ್ಥನೆ.
ಇದೀಗ ಕಥಾಬಿಂದು ಪ್ರಕಾಶನದ ವತಿಯಿಂದ ನೆನಪಿನ ಕಾಣಿಕೆ. ಜೋರಾದ ಚಪ್ಪಾಳೆ ಕೊಡಬೇಕು. ನಿಮ್ಮಲ್ಲಿದ್ದ ಮೊಬೈಲ್ ಅನ್ನು ಕೆಳಗಿಟ್ಟು ಎರಡು ಕೈಯನ್ನು ಹೊಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಮನವನ್ನ ಸೂರೆಗೊಳಿಸುತ್ತಾರೆ. ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ರೇಡಿಯೋದಲ್ಲಾಗಲಿ ಟಿವಿಯಲ್ಲಾಗಲಿ ಇವರ ಸ್ವರ ಹಾಗೂ ಇವರ ಮುಖ ಎಲ್ಲರಿಗೂ ಪರಿಚಯ. ಅದ್ಭುತವಾಗಿ ಕವನವನ್ನ ಹೇಳಿದ್ದಾರೆ ಕೂಡ. ಹೌದು, ಕವಿಯವರಿಗೆಲ್ಲರಿಗೂ ನೆನಪಿನ ಕಾಣಿಕೆ ಸಿಕ್ಕಿತು ಅಂತ ಭಾವಿಸ್ತೇನೆ. ಯಾರಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಇದೀಗ ನಿಮಗೆ ನಮ್ಮಿಂದ ನೆನಪಿನ ಕಾಣಿಕೆ. ಕಡಂಗಲು ಅವರು ಬಹಳ ಅಂದವಾದ ರೀತಿಯಲ್ಲಿ ಸ್ಪಷ್ಟವಾದ ಉಚ್ಚಾರದಲ್ಲಿ ಕವನವನ್ನು ವಾಚಿಸಿದ್ದಾರೆ. ಜ್ಯೋತ್ಸ್ನಾ ಕಡಂಗಲು ಜೋರಾದ ಚಪ್ಪಾಳೆಯನ್ನು ಅವರಿಗೊಮ್ಮೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಕ್ತಿಯ ಲೋಕಕ್ಕೆ ನಮ್ಮನ್ನು ಕರೆದೊಯ್ದಿದ್ದ ಕಾರ್ಯಕ್ರಮದ ಮೊದಲಿಗೆ ಅವನ ಕೂಡು ಕುಟುಂಬಕ್ಕೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೃತ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅದ್ಭುತ ಪುಟಾಣಿ ಕೂಡ ಮಾತಿನಲ್ಲೂ ಚತುರ. ಜೊತೆಯಲ್ಲಿ ಹಾಡಿದಂತಹ ಒಂದು ಹಾಡುಗಾರ. ದುಬೈಯಲ್ಲಿ ಕೂಡ ಬಹಳ ಅಂದವಾಗಿ ಸೊಗಸಾಗಿ ಹಾಡಿ ಎಲ್ಲ ದುಬೈಯ ಪ್ರೇಕ್ಷಕರ ಮನಗೆದ್ದಂತಹ ಚತುರ.